पूरा है विश्वास, हम होंगे कामयाब एक
ಎಂದೆಂದು ನಮ್ಮದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ. ಕಾವೇರಿ ಹುಟ್ಟಿದ ನಾಡು ಕಲೆಯನ್ನು ಕಂಡ ಬೇರೂರ ಶಿಲ್ಪದ ಬೀಡು ಬಸವೇಶ್ವರ ನನ್ನ ಪಂಪರ ಕವಿವಾಣಿಯ ನಾಡು. ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ. ರಸದುಂಗೆಯಾಗಿದೆ ವಿಶ್ವಖ್ಯಾತಿಯ ವಿಶ್ವೇಶ್ವರಯ್ಯ ಜನಿಸಿದ ಈ ನಾಡು. ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ. ಈ ಮಣ್ಣಲ್ಲಿ ನಾನು ಹುಟ್ಟುವೆ. ಏನೇನು ಕಷ್ಟವಿರಲಿ ಸಿರಿ ಕನ್ನಡಕ್ಕಾಗಿ ದುಡಿಯುವೆ. ತನು ಕನ್ನಡ ನುಡಿ ಕನ್ನಡ ಮನ ಕನ್ನಡವಾಗಿರಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ. ಕನ್ನಡ ನುಡಿಯ ಸಿರಿಯಾಗು ಹಿಂದೂಸ್ತಾನಿ
ತುಳುವ ನಾಡಿನ ಸಂಸ್ಕೃತಿಯನ್ನು ಸಾರುವಂತಹ ಗೀತೆ ವಿದ್ಯಾ ಫೋನ್ ನಡೆದ ಸೊರಟಿಗೆ ಒಂದು ಪದಾಧಿಕಾರ ಮುಖ್ಯದ ದಾಟಿನ ಒಟ್ಟಿಗೆ ಗೀತಗಾರರಿಗೆ ಕೊಂಚಿ ಜೋರನ್ನ ತಾಟಿವರು ಪೂರ ಸಂಗೀತ ಕಾರ್ಯಕ್ರಮ ನಡೆಸಿಕೊಂಡು ದೇವಸ್ಥಾನದವರು बुद्धिमतान् वरिष्ठं श्रीरामदूतं शिरसा नमामि बुद्धिर्बलं यशोधैर्यं निर्भयत्वमरोगता आचार्यं वाक्पटुत्वं च हनुमान् वरुणात् भवेत्। बोलो श्री रामचंद्र की जय। जय जय प्रभुपाद
ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಬಣ್ಣ ಬೆಳಬೇಕು. ಬದುಕಿದು ಚಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಚಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಬಣ್ಣ ಬೆಳಬೇಕು. ಚಪ್ಪಲಿ ತಟ್ಟಿಲ್ಲ, ಯಾಕೆ ಗೊತ್ತಾಗ್ತಿಲ್ಲ? ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರ್ಬೇಕಲ್ರಿ. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗಾದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲರನ್ನ ಬಾಡಲ್ಲಿ ಒಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡು ಬೆಳಬೇಕು, ಮೆಟ್ಟಿದರೆ ಕನ್ನಡ ಮಂಡಲ ಬೆಳಬೇಕು. ಬದುಕಿದು ಚಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಚಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಜ್ಞಾನಕ್ಕೆ ಭೂಮಿ ಇದು, ಪ್ರೇಮಕ್ಕೆ ಸ್ವರ್ಗ ಇದು, ಸ್ನೇಹಕ್ಕೆ ಶಾಲೆ ಇದು, ಜ್ಞಾನಕ್ಕೆ ಪೀಠ ಇದು. ಹೌದಪ್ಪ, ಹೌದು. ಕಾಯಕ್ಕೆ ಕಲ್ಪ ಇದು, ಶಿಲ್ಪಕ್ಕೆ ಕಲ್ಪ ಇದು, ನಾಟ್ಯಕ್ಕೆ ನಾಡಿ ಇದು, ನಾದಾಕರಂಗ. ಕನ್ನಡ ಈ ಕನ್ನಡ. ಹುಟ್ಟಿದರೆ ಕನ್ನಡ ನಾಡು ಹುಡಬೇಕು, ಮೆಟ್ಟಿದರೆ ಕನ್ನಡ ಬಣ್ಣ ಬೆಳಬೇಕು. ಬದುಕಿದು ಚಟಕ ಬಂಡಿ, ಇದು ವಿಧಿಯಾಡಿಸುವ ಬಂಡಿ. ಬದುಕಿದು ಚಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ, ಏನೇನು ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. ಕೈಲಾಸಂ ಕಂಡ ನಮಗೆ ಬೆಟ್ಟಿದರೆ ಕನ್ನಡ ಬಣ್ಣ ಬೆಟ್ಟಬೇಕು. ಬದುಕಿದು ಚಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಚಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳು ಗುಡಿಯೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನು ನಿಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರು ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಜಪಮಾಲೆಯಂತೆ ಕೈಯಲ್ಲಿ ಮಂತ್ರ ಶ್ರುತಿ ಮಾಡೋ ತಂಬುರನಂತೆ ಸ್ವಾಮಿ ಸಂಗೀತ ಸಿಂಧುಲಿತೆ ಗಾನ ಗಂಧರ್ವನಲವು ನಾನು. ಜಪಮಾಲೆಯಂತೆ ಕೈಯಲ್ಲಿ ಮಂತ್ರ ಶ್ರುತಿ ಮಾಡೋ ತಂಬುರನಂತೆ
ಒಂದೇ ಅವರ ಕೇಂದ್ರ ಸರ್ಕಾರದ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು ಹಾಗೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ಹಾಗೆ ಜಿಲ್ಲಾ ಹಾಗೆ ವಕ್ತಾರರು ಜಿಲ್ಲೆಯ ವಕ್ತಾರರಾಗಿರ್ತಕ್ಕಂಥ ಸೀತಾರಾಮ್ ಬಂಗೇರ, ಸೇಸಪ್ಪ ಟೇಲರ್, ಹಾಗೆ ಕುಮಾರ್ ರೈ ಬೋಳಿಯಾರ್, ಚಂದ್ರಹಾಸ್ ಸುಳ್ಳಾಲ್, ಹಾಗೆ ಚಂದ್ರಶೇಖರ್ ಉಚ್ಚಿಲ್, ವಿದ್ಯಾಗಿರ್ ಪುತ್ತೂರು, ಹಾಗೆ ಮಾಧ್ಯಮ ಪ್ರಮುಖರಾಗಿರ್ತಕ್ಕಂಥ ಉಸ್ತುವಾರಿಗಳಾಗಿರ್ತಕ್ಕಂಥ ನಿತಿನ್ ಕುಮಾರ್ ಅವರು ವಿನಂತಿ ಮಾಡ್ತೋದಿಲ್ಲ ಮಾತಾಡಲ್ಲ ಪ್ಲೀಸ್ ಬೊಕ್ಕ ಚಾಬರೋಳಿ ಬಲೆ ದಯಮಲ್ತು ಬಲೆ ಚಾರುಂಡು ನಡುಟು ಚಾರುಂಡು ಬಲೆ ಎಲ್ಲರೂ ಕೂಡ ಆಸನವನ್ನು ಸ್ವೀಕಾರ ಮಾಡಿದ್ದಾರೆ. ಇವತ್ತಿನ ಈ ಒಂದು ಮಾತಿಗೆ ಸ್ತುತಿಯನ್ನು ಮಾಡುವುದರ ಮೂಲಕವಾಗಿ ಒಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನ ಪುಲಕಿತಯಾಮಿನಿ ಪುಲ್ಲಕುಸುಮಿತ ದ್ರುಮದಳ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ಕೋಟಿ ಕೋಟಿ ಭುಜೈಧೃತ ಕರ ಕರವಾಲೆ ಅಬಲಾಂ ಕೆನೋ ಮಾಯೇ ತೋ ಭಲೆ ವಾರಿಣಿ ಮಾತರಂ ಮಿಮರ್ಮಾ ತ್ವಂ ಹಿ ಪ್ರಾಣಃ ಶರೀರೆ ಮಾ ಶಕ್ತಿ ಹೃದಯೇ ತುಮಿಮಾ ಭಕ್ತಿ ಮಂದಿರೇ ಮಂದಿರೇ ತ್ವಂ ಹಿ ದುರ್ಗಾ ದಶ ಪ್ರಹರಣ ದಿನಿ ವಾಣಿ ವಿದ್ಯಾತರಂ ಶ್ಯಾಮಲಾಂ ಸರಳಾಂ ಸುಸ್ಮಿತಂ ಭೂಷಿತಂ ಮಾತರಂ ವಂದೇ ಮಾತರಂ ಮಾತಾ ಕೀ ನೂತನ ಮಂಡಲ ಅಧ್ಯಕ್ಷರ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳ ಸಮಾವೇಶ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಮಂಡಲದ ಅಧ್ಯಕ್ಷರಾಗಿರುವಂಥ ಹಾಗೂ ನನ್ನ ಆತ್ಮೀಯ ಸ್ನೇಹಿತನಾಗಿರುವಂಥ ಚಂದ್ರಾಸ್ ಪಂಡಿತ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಚಂದ್ರಾಸ್ ಪಂಡಿತ್ ಇವರಿಗೆ ನೂತನ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುಜಿತ್ ಮಾಡೂರು ದಯವಿಟ್ಟು ವೇದಿಕೆ ಬಂದು ಶಾಲು ಹಾಕಿ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ಜಿಲ್ಲಾ ಮುಖಂಡರು ಹಾಗೂ ನನ್ನ ಹಿತೈಷಿ ಆಗಿರುವಂಥ ನಮ್ಮ ಆತ್ಮೀಯ ಜಿಲ್ಲಾಧ್ಯಕ್ಷರಾಗಿರುವಂಥ ಸತೀಶ್ ಕುಂಪಲ್ರವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಶ್ರೀಯುತ ಸತೀಶ್ ಕುಂಪಲ ಇವರಿಗೆ ನಮ್ಮ ನೂತನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಯಶವಂತ್ ದೇರಾಜೆ ದಯವಿಟ್ಟು ವೇದಿಕೆ ಬಂದು ಶಾಲ್ ಹಾಕಿ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ಉದ್ಘಾಟಕರು ಹಾಗೂ ನಿಕಟಪೂರ್ವ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಜಿಲ್ಲೆಯ ಸಂಸದರಾಗಿರುವಂಥ ನಮ್ಮೆಲ್ಲರ ನಾಯಕರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ ರವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಮಾನ್ಯ ಸಂಸದರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಇವರಿಗೆ ನಮ್ಮ ನೂತನ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ದಯಾನಂದ್ ತೊಕ್ಕೊಟ್ಟು ಶಾಲು ಹಾಕಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ವಹಿಸಿರುವಂಥ ನಮ್ಮೆಲ್ಲರ ಯುವ ನಾಯಕನಾಗಿರುವಂಥ ಜಗದೀಶ್ ಆಳ್ವ ಕುವೆತಬೈಲ್ರವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಶ್ರೀಯುತ ಜಗದೀಶ್ ಆಳ್ವ ಕುವೆತಬೈಲ್ ಇವರಿಗೆ ಯುವ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಮುರಳಿ ಕೋಣಾಜೆ ಇವರು ದಯವಿಟ್ಟು ವೇದಿಕೆ ಬಂದು ಶಾಲು ಹಾಕಿ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ರಾಜ್ಯ ಕಾರ್ಯದರ್ಶಿ ನಮ್ಮೆಲ್ಲರ ಯುವ ನಾಯಕನಾಗಿರುವಂಥ ಬ್ರಿಜೇಶ್ ಚೌಟ್ರ ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರಿಗೆ ಮನೋಜ್ ಆಚಾರ್ಯ ನೂತನ ಮಂಡಲ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮನೋಜ್ ಆಚಾರ್ಯ ಶಾಲು ಹಾಕಿ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ಜಿಲ್ಲಾ ಪ್ರಭಾರಿ ಆಗಿರುವಂಥ ನಮ್ಮೆಲ್ಲರ ಮುಖಂಡರಾಗಿರುವಂಥ ನಿತಿನ್ ಕುಮಾರ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಶ್ರೀಯುತ ನಿತಿನ್ ಕುಮಾರ್ ಇವರಿಗೆ ರಮೇಶ್ ಬೆದ್ದಳಿಕೆ ದಯವಿಟ್ಟು ವೇದಿಕೆ ಬಂದು ಶಾಲು ಹಾಕಿ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ.
ಜಿಲ್ಲಾ ಉಪಾಧ್ಯಕ್ಷರಾಗಿರುವಂಥ ನಮ್ಮ ಕ್ಷೇತ್ರದ ಮುಖಂಡರಾಗಿರುವಂಥ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟರು ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಮಂಡಲದ ನೂತನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಸಿಂಪೋಣಿ ಇವರು ವೇದಿಕೆ ಬಂದು ಶಾಲು ಹಾಕಿ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ಪೂಜೆ ಪೈ ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಶ್ರೀಮತಿ ಪೂಜಾ ಪೈ ವೇದಿಕೆ ಬಂದು ಶಾಲು ಹಾಕಿ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರುವ ನಮ್ಮ ಮಿತ್ರರಾಗಿರುವಂತಹ ಪ್ರೇಮಾನಂದ್ ಶೆಟ್ಟಿ ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಇವರಿಗೆ ಕಾರ್ಯದರ್ಶಿ ಆದಂಥ ಜೀವನ್ ತೊಕ್ಕಟ್ಟವರು ಶಾಲು ಹಾಕಿ ಗೌರವಿಸಬೇಕು. ಜಿಲ್ಲಾ ಕಾರ್ಯದರ್ಶಿ ಹಾಗೂ ನಮ್ಮ ಕ್ಷೇತ್ರದ ಪ್ರಭಾರಿ ಆಗಿರುವಂಥ ದಿನೇಶ್ ಹಮ್ಟೂರ್ ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಜಿಲ್ಲಾ ಕಾರ್ಯದರ್ಶಿಗಳು ಶ್ರೀಮತಿ ವಿದ್ಯಾಗೌರಿ ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಮಾಧವಿ ಉಳ್ಳಾಲ ಇವರು ಶಾಲನ್ನು ಹಾಕಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಜಿಲ್ಲಾ ಹಿಂದುಳಿದ ವರ್ಗ ಮೋರ್ಚಾದ ಅಧ್ಯಕ್ಷರಾಗಿರುವಂಥ ಮಹೇಶ್ ಜೋಗಿ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಶ್ರೀಯುತ ಮಹೇಶ್ ಜೋಗಿ ಇವರಿಗೆ ರಾಜೇಶ್ ಉಳ್ಳಾಲ್ ಕಾರ್ಯದರ್ಶಿ ರಾಜೇಶ್ ಉಳ್ಳಾಲ್ ಇವರು ದಯವಿಟ್ಟು ವೇದಿಕೆ ಬಂದು ಶಾಲು ಹಾಕಿ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ಜಿಲ್ಲಾ ವಕ್ತಾರರು ವಕೀಲರಾಗಿರುವಂಥ ಮೋಹನ್ ರಾಜ್ ಕೆ ಆರ್ ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಇವರಿಗೆ ಅನಿಲ್ ದಾಸ್ ನಮ್ಮ ನೂತನ ಕೋಶಾಧಿಕಾರಿಯಾಗಿರ್ತಕ್ಕಂಥ ಅನಿಲ್ ದಾಸ್ ರವರು ವೇದಿಕೆ ಬಂದು ಶಾಲು ಹಾಕಿ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿಯನ್ನು. ವಸಂತ್ ಜೆ ಪೂಜಾರಿ ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಇವರಿಗೆ OBC ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಕಾಪಿಕಾಡ್ ದಯವಿಟ್ಟು ವೇದಿಕೆ ಬಂದು ಶಾಲು ಹಾಕಿ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ನಿಕಟಪುರ ಜಿಲ್ಲಾ ಉಪಾಧ್ಯಕ್ಷರು ಗ್ರಾಮ ಚಲೋ ಅಭಿಯಾನದ ವಿಭಾಗ ಸಂಚಾಲಕರಾದಂಥ ಸಂತೋಷ್ ಕುಮಾರ್ ರೈ ಬೋಲಿಯರ್ ಇವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಕಣಿತೋಟ ದಯವಿಟ್ಟು ವೇದಿಕೆ ಬಂದು ಶಾಲು ಹಾಕಿ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ಶೇಖರ್ ಕಣಿತೋಟ OBC ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಮುಖಂಡರಾಗಿರುವಂಥ ಚಂದ್ರ ಸುಚಿಲ್ ರವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಲವೀಶ್ ಶೆಟ್ಟಿ ದಯವಿಟ್ಟು ವೇದಿಕೆ ಬಂದು ಶಾಲು ಹಾಕಿ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ನಮ್ಮ ಇನ್ನೂರು ಹಿರಿಯ ಮುಖಂಡರಾದಂಥ ಚಂದ್ರ ಸುಲ್ಲಾಳ್ ರವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ದಯಾನಂದ್ ಕೋಣಜೆ ದಯವಿಟ್ಟು ವೇದಿಕೆ ಬಂದು ಶಾಲು ಹಾಕಿ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿ ಮಾಡ್ತೇನೆ. ಬಂಗಾರವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಶ್ರೀಯುತ ಸೀತಾರಾಮ್ ಬಂಗೇರಿ ಅವರಿಗೆ ಭರತ್ ಕಟ್ಟಿ ದಯವಿಟ್ಟು ವೇದಿಕೆ ಬಂದು ಶಾಲು ಹಾಕಿ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ಶ್ರೀಯುತ ಸೇಸಪ್ಪ ಕೋಟೆಯವರಿಗೆ ರವಿ ರೈ ಪಜೀರು OBC ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ರವಿ ರೈ ಪಜೀರು ದಯವಿಟ್ಟು ವೇದಿಕೆ ಬಂದು ಶಾಲು ಹಾಕಿ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ನಮ್ಮ ಹಿರಿಯ ಮುಖಂಡರಾಗಿರುವಂಥ ಚಂದ್ರ ಸುಚಿಲ್ ರವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ನಮ್ಮ ಹಿರಿಯ ಮುಖಂಡರಾಗಿರುವಂಥ ರಾಜರಾಮ್ ಭಟ್ರ ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಇವರಿಗೆ ಸಿರಾಜ್ ದಯವಿಟ್ಟು ವೇದಿಕೆ ಬಂದು ಶಾಲು ಹಾಕಿ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿ ಮಾಡ್ತೇನೆ. ಹಾಗೂ ಈ ಭಾಗದ ಹಿರಿಯ ಮುಖಂಡರು, ಪಕ್ಷದ ಹಿರಿಯ ಕಿರಿಯ ಮುಖಂಡರು, ಕಾರ್ಯಕರ್ತ ಬಂಧುಗಳು ಹಾಗೂ ದೃಶ್ಯ ಮಾಧ್ಯಮದವರು, ಪತ್ರಿಕಾ ಮಾಧ್ಯಮದವರು ಹಾಗೂ ಎಲ್ಲರಿಗೂ ಕೂಡ ಸ್ವಾಗತವನ್ನು ಮಾಡುತ್ತಾ ಈ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. असतो मा सद्गमय तमस्तो मा ज्योतिर्गमय मृत्योर्मामृतङ्गमय ॐ शान्ति शान्ति शान्तिः. ಭಾರತ ಮಾತಾ ಕಾರ್ಯಕ್ರಮಕ್ಕೆ ವಿಶೇಷವಾಗಿರ್ತಕ್ಕಂಥ ಅರ್ಥವನ್ನು ನಮ್ಮ ಸಂಸದರು ಹಾಗೆ ನಾಯಕರುಗಳು ಮಾಡ್ತಾ ಇದ್ದಾರೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಒಂದೇ ಒಂದೇ ಭಾರತೀಯ ಜನತಾ ಪಾರ್ಟಿ ಕಿ, ಭಾರತೀಯ ಜನತಾ ಪಾರ್ಟಿ ಕಿ. ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ಮಂಡಲದ ನೂತನ ಅಧ್ಯಕ್ಷರಾಗಿ ಜಗದೀಶ್ ಆಳ್ವ ಕುವತ್ತಬೆಲ್ಲವರು
ವಿದ್ಯುಕ್ತವಾಗಿ ಅಧಿಕಾರವನ್ನು ಸ್ವೀಕಾರ ಮಾಡುತ್ತಿದ್ದಾರೆ. ಎಲ್ಲರೂ ಜೋರಾಗಿ ಚಪ್ಪಳೆ ತಟ್ಟುವುದರ ಮೂಲಕವಾಗಿ ಅವರಿಗೆ ಅಭಿನಂದಿಸೋಣ. ಭಾರತ್ ಮಾತಾ ಕಿ ಬೋಲೋ, ಭಾರತ್ ಮಾತಾ ಕಿ ಬೋಲೋ, ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕಿ, ಭಾರತೀಯ ಜನತಾ ಪಾರ್ಟಿ ಕಿ, ಭಾರತೀಯ ಜನತಾ ಪಾರ್ಟಿ ಕಿ. नरेंद्र मोदी जी की, नरेंद्र मोदी जी की, नरेंद्र मोदी जी की. ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಜಗದೀಶ್ ಆಳ್ವ ಅವರು ಇವತ್ತು ಪದಗ್ರಹಣವನ್ನು ಸ್ವೀಕಾರ ಮಾಡಿದ್ದಾರೆ. ಮುಂದಿನ 3 ವರ್ಷಗಳ ಕಾಲ ಅವರ ಜವಾಬ್ದಾರಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಕ್ಷೇತ್ರದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ವಿಜಯಿ ಧ್ವಜವನ್ನು ಹಾರಿಸಲಿ. ಲೋಕಸಭಾ ಚುನಾವಣೆ, ಜಿಲ್ಲಾ ಪಂಚಾಯತ್ ಚುನಾವಣೆ, ತಾಲೂಕು ಚುನಾವಣೆಗಳು, ಅದರ ಜೊತೆಗೆ ನನಗೆ ವಿಶ್ವಾಸ ಇದೆ ಮುಂದಿನ 1 ವರ್ಷದ ಒಳಗೆ ವಿಧಾನಸಭಾ ಚುನಾವಣೆಯು ಬರುತ್ತೆ. ಆ ಎಲ್ಲ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನು ಹಾರಿಸುವಂಥ ಶಕ್ತಿ ಭಗವಂತ ಅವರಿಗೆ ಕೊಡಲಿ ಅಂತ ಶುಭವನ್ನು ಹಾರೈಸ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜಗದೀಶ್ ಆಳ್ವ ಅವರನ್ನು ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕನಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನೋಡಿದ್ದೇನೆ. ಒಬ್ಬ ಸಂಘದ ಸಾಮಾನ್ಯ ಕಾರ್ಯಕರ್ತನಾಗಿ ಬೆಳೆದಿರ್ತಕ್ಕಂಥ ಜಗದೀಶ್ ಆಳ್ವ ಅವರ ಮನೆ ಸಂಘದ ಮನೆ, ರಾಷ್ಟ್ರ ಮಾತೆಯ ತಾಯಿ ಭಾರತೀಯ ಕಾರ್ಯಕ್ಕೋಸ್ಕರ ತನ್ನ ಯೌವನವನ್ನು ತನ್ನ ಜೀವನದಲ್ಲಿ ವಿಚಾರಧಾರೆಯ ಸಿದ್ಧಾಂತದ ಆಧಾರದಲ್ಲಿ ಕಾರ್ಯವನ್ನು ಮಾಡಿದವರು. ಒಂದು ಬಾರಿ ಚುನಾವಣೆಯಲ್ಲೂ ಸ್ಪರ್ಧೆಯನ್ನು ಮಾಡಿ ತಾಲೂಕು ಪಂಚಾಯತ್ ಸದಸ್ಯರಾಗಿ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯವನ್ನು ವಿಸ್ತಾರ ಮಾಡಿರತಕ್ಕಂಥ 16 ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕ್ಕೋಸ್ಕರ ಕಾರ್ಯಕರ್ತನಾಗಿ ದುಡಿದವರು ಇವತ್ತು ಶ್ರೇಷ್ಠವಾಗಿರ್ತಕ್ಕಂಥ ಮಂಗಳೂರು ಕ್ಷೇತ್ರದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಅವರಿಗೆ ಅಭಿವಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಅವರ ಮುಖಾಂತರವಾಗಿ ಈ ಕ್ಷೇತ್ರ ಅಭೂತಪೂರ್ವವಾಗಿರ್ತಕ್ಕಂಥ ಯಶಸ್ಸನ್ನು ಪಡೆಯುತ್ತೆ ಅನ್ನತಕ್ಕಂಥ ವಿಶ್ವಾಸ ಇದೆ. ಕಳೆದ 4 ವರ್ಷಗಳ ಕಾಲ ಚಂದ್ರಹಾಸ್ ಪಂಡಿತ ಹೊಸೂರ ಈ ಕ್ಷೇತ್ರದ ಸಂಘಟನೆಯ ಕಾರ್ಯವನ್ನು ಮಾಡಿದ್ದಾರೆ. ಸಂಕಷ್ಟದ ಸಮಯಗಳಿದ್ದು, ಕೋವಿಡ್ನಂತಹ ಸಂಕಷ್ಟದ ಸಮಯದಲ್ಲಿ ಸೇವಾಹಿ ಸಂಘಟನೆಯ ಕಾರ್ಯವನ್ನು ಮಾಡ್ತಾ ಪಂಚಾಯತ್ ಚುನಾವಣೆ ಇರಬಹುದು, ವಿಧಾನಸಭೆಯ ಚುನಾವಣೆ ಇರಬಹುದು, ಈ ಕಾರ್ಯವನ್ನು ಹಳ್ಳಿಗೆ ಗ್ರಾಮಗಳಿಗೆ ಮತಗಟ್ಟೆಗೆ ತಗೊಂಡು ಹೋಗತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಶಕ್ತಿ ಕೇಂದ್ರ, ಪೇಜ್ ಪ್ರಮುಖ, ಮತಗಟ್ಟೆಯ ಅಧ್ಯಕ್ಷರ ಮನೆಗೆ ನಾಮಫಲಕದ ಜೋಡಣೆ, ಹೀಗೆ 16 ಕಾರ್ಯಕ್ರಮಗಳಲ್ಲಿ ಸಂಘಟನೆಯ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು, ಅವರ ಇಡೀ ತಂಡಕ್ಕೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಧಿಕಾರ ಅನ್ನತಕ್ಕಂಥದ್ದು, ಸ್ವೀಕಾರ ಅನ್ನತಕ್ಕಂಥದ್ದು ಜವಾಬ್ದಾರಿಯ ಪರಿವರ್ತನೆ ಅಷ್ಟೇ, ಜವಾಬ್ದಾರಿಯ ಪರಿವರ್ತನೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಒಂದೇ ಲೆಕ್ಕ. ಹಾಗಾಗಿ ನಾವು ಯಾವತ್ತೂ ಅದು ಕಾರ್ಯಕರ್ತರ ಅಭ್ಯಾಸ ವರ್ಗ ಅಂತ ಕರಿತೀವಿ, ಕಾರ್ಯಕರ್ತರ ವಿಚಾರಗೋಷ್ಠಿ ಅಂತ ಕರಿತೀವಿ ಹೊರತು ನಾಯಕರ ವಿಚಾರಗೋಷ್ಠಿ, ನಾಯಕರ ಅಭ್ಯಾಸ ವರ್ಗ ಅಂತ ಕರೆಯುವುದಿಲ್ಲ. ಅನಿವಾರ್ಯ ಕಾರಣಕ್ಕೋಸ್ಕರ, ಗುರುತಿಸುವುದಕ್ಕೋಸ್ಕರ ಜವಾಬ್ದಾರಿಗಳನ್ನು ಕೊಡ್ತಾ ಹೋಗ್ತೀವಿ. ಹಾಗಾಗಿ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿ ಜವಾಬ್ದಾರಿಯ ಹಂಚಿಕೆ ಆಗುತ್ತೆ. ಹಾಗಾಗಿ ಜವಾಬ್ದಾರಿಯನ್ನು ಇವತ್ತು ಹಸ್ತಾಂತರ ಮಾಡಿದ್ದೀರಿ ಚಂದ್ರಹಾಸ್ ಪಂಡಿತ್ ಹೌಸ್. ನಿಮ್ಮ ಟೀಮಿನ ಕೆಲಸ ಮುಗಿದಿಲ್ಲ. ಮುಂದಿನ ದಿನಗಳಲ್ಲಿ ಅವರಿಗೆ ಪೂರ್ಣವಾಗಿರ್ತಕ್ಕಂಥ ಸಹಕಾರಗಳನ್ನು ಕೊಟ್ಟು ಅವರ ಜೊತೆಗೆ ಕೈ ಜೋಡಿಸಿ ಭಾರತೀಯ ಜನತಾ ಪಾರ್ಟಿಯ ಕಮಲವನ್ನು ಅರಳಿಸುವ ಕಾರ್ಯ ಆಗುತ್ತೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಧಿಕಾರದ ಹಸ್ತಾಂತರ ಅದು. ನಾನು ಯಾವತ್ತೂ ಹೇಳಲಿಕ್ಕಿದೆ, ಅಧಿಕಾರ ಹೇಗಿರಬೇಕು ಅಂತ ಕೇಳಿದ್ರೆ, ಅಧಿಕಾರವನ್ನು ಕೊಡತಕ್ಕಂಥದ್ದು ಕೈಯಲ್ಲಿ, ಅದು ಹೆಗಲಲ್ಲಿ ಇರಬೇಕು, ಅದು ತಲೆಗೆ ಹೋಗಬಾರ್ದು. ಹಾಗಾಗಿ ನೀವು ಹೆಗಲಿಂದ ಇವತ್ತು ಹೆಗಲಿಗೆ ಹಸ್ತಾಂತರ ಮಾಡಿದ್ರಿ. ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿರ್ತಕ್ಕಂಥ ಜಗದೀಶ್ ಆಳ್ವ ಇವತ್ತು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಇದು ಅಧಿಕಾರ ಅಂತ ತಗೊಳ್ಳದೆ ಇದು ನನ್ನ ಜವಾಬ್ದಾರಿ ಅಂತ ಹೇಳ್ತಾ ಎಲ್ಲ ಕಾರ್ಯಕರ್ತರನ್ನ ಪ್ರೀತಿಯಿಂದ ಈ ಕ್ಷೇತ್ರದಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ತಾರೆ, ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿಯನ್ನು ತುಂಬುವ ಕೆಲಸ ಮಾಡ್ತಾರೆ ಅನ್ನತಕ್ಕಂಥ ವಿಶ್ವಾಸ. ಇವತ್ತು ಇಡೀ ದೇಶದಲ್ಲಿ ಪರಿವರ್ತನೆ ಗಾಳಿ ಬೀಸ್ತಾ ಇದೆ. 2014ರ ನಂತರ ಈ ಪರಿವರ್ತನೆಗಳು ಪ್ರಾರಂಭ ಆಗಿದ್ದಾವೆ. ನರೇಂದ್ರ ಮೋದಿಯವರ ಅಧಿಕಾರ ಇವತ್ತು ಇಡೀ ಜಗತ್ತು ಭಾರತ ಕಡೆಗೆ ನೋಡುವಂಥ ಕಾಲ ಸ್ಥಿತಿಯಲ್ಲಿದ್ದೇವೆ. ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷರು ಉಲ್ಲೇಖವನ್ನು ಮಾಡಿದರು. ಜಗತ್ತಿನಲ್ಲಿ ಅಶಾಂತಿಗಳು ಪ್ರಾರಂಭ ಆಗಿದ್ದಾವೆ. ದೇಶಗಳು ಯುದ್ಧಕ್ಕೆ ಸನ್ನದ್ಧ ಆಗಿದೆ. ಮತಗಳ ಮೇಲೆ ಯುದ್ಧಗಳು ಪ್ರಾರಂಭ ಆಗಿದ್ದಾವೆ.
ಜಗತ್ತಿನಲ್ಲಿ ಯುದ್ಧವನ್ನು ನಿಲ್ಲಿಸಿ ಶಾಂತಿಯನ್ನು ಮಾಡತಕ್ಕಂಥ ಶಕ್ತಿ ಇದ್ರೆ ಅದು ಭಾರತಕ್ಕೆ, ನಾಯಕ ಏಕೈಕ ನಾಯಕ ನರೇಂದ್ರ ಮೋದಿಗೆ ಅಂತ ಹೇಳುವಂಥದ್ದನ್ನು ಅಮೆರಿಕದ ಅಧ್ಯಕ್ಷರು ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಇವತ್ತು ಜಗತ್ತು ಭಾರತ ಕಡೆಗೆ ನೋಡ್ತಾ ಇದೆ, ಜಗತ್ತು ಭಾರತ ಕಡೆಗೆ ನೋಡ್ತಾ ಇದೆ. ಭಾರತದ ಶಕ್ತಿ ಇವತ್ತು ಜಗತ್ತಿನಲ್ಲಿ ಹೆಚ್ಚಾಗ್ತಾ ಇದೆ. G20ಯ ಮುಖಾಂತರ ಇವತ್ತು ಜಗತ್ತು ಭಾರತವನ್ನು ಕೊಂಡಾಡಿದೆ. ಭಾರತದ ಶಕ್ತಿ ಇವತ್ತು ಜಗತ್ತಿಗೆ ಪರಿಚಯ ಆಗಿದೆ. ಇವತ್ತು ಆರ್ಥಿಕತೆಯಲ್ಲಿ ಭಾರತ 11ನೇ ಸ್ಥಾನದಿಂದ 5ನೇ ಸ್ಥಾನಕ್ಕೆ ಹೋಗಿದೆ. ಇವತ್ತು 3ನೇ ಸ್ಥಾನಕ್ಕೆ ಬರ್ತಾ ಇದೆ. ಅಮೃತ ಕಾಲಕ್ಕಾದಾಗ ಭಾರತ 1ನೇ ಸ್ಥಾನಕ್ಕೆ ಹೋಗುತ್ತೆ ಅಂತ ನರೇಂದ್ರ ಮೋದಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಹೇಳಿದ್ರೆ ಜಗತ್ತು ಇವತ್ತು ಭಾರತದ ಕಡೆಗೆ ನೋಡ್ತಾ ಇದೆ. ಭಾರತ ಪರಿವರ್ತನೆಯ ಕಾಲಘಟ್ಟದಲ್ಲಿದೆ. ಯಾವ ವಿವೇಕಾನಂದರು ಕಂಡಿಡ್ತಕ್ಕಂಥ ಜಗದ್ವಂದ್ಯ ಭಾರತ ನಿರ್ಮಾಣ ಆಗ್ತಾ ಇದೆ. ಯೋಚನೆ ಮಾಡಿ, ಉಕ್ರೇನ್ ರಷ್ಯಾ ಯುದ್ಧದ ಸಂದರ್ಭದಲ್ಲಿ ಆ ಉಕ್ರೇನ್ನಲ್ಲಿ ಭಾರತದ ತಿರಂಗ ಧ್ವಜವನ್ನು ಎತ್ತಿ ಹಿಡಿದಾಗ ಅಲ್ಲಿ ಇರ್ತಕ್ಕಂಥ ಜನ ಸೆಲ್ಯೂಟ್ ಹೊಡೆದಿರ್ತಕ್ಕಂಥ ಕಾಲಘಟ್ಟಕ್ಕೆ ಇವತ್ತು ಭಾರತ ಎದ್ದು ನಿಲ್ತಾ ಇದೆ. ಜಗತ್ತು ಇವತ್ತು ಭಾರತವನ್ನು ಕೊಂಡಾಡ್ತಕ್ಕಂಥ ಕಾಲಘಟ್ಟಕ್ಕೆ ಹೋಗ್ತಾ ಇದೆ. ಇವತ್ತು ಕಾಶ್ಮೀರದಲ್ಲಿ ಪ್ರಧಾನಮಂತ್ರಿಗಳೊಂದು ಕಾರ್ಯಕ್ರಮದಲ್ಲಿ ಇಡೀ ದೇಶದ ಎಲ್ಲ ವಿದ್ಯಾಸಂಸ್ಥೆಗಳಿಗೆ 13,500 ಕೋಟಿ ರೂಪಾಯಿಗಳ ಬಜೆಟ್ನ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಹೋಗಿದ್ರು. ಯಾವ ಕಾಶ್ಮೀರದಲ್ಲಿ? ಆ ಕಾಶ್ಮೀರದಲ್ಲಿ ಭಾರತದ ಧ್ವಜವನ್ನು ಹಾರಿಸುವುದಕ್ಕೆ ಕರೆಯನ್ನು ಕೊಟ್ಟಿರ್ತಕ್ಕಂಥ ಕಾಲಘಟ್ಟಗಳನ್ನು ನೆನಪು ಮಾಡಿ, ಭಾರತದ ನಾಯಿಗಳೇ ಶಕ್ತಿ ಇದ್ರೆ ಕಾಶ್ಮೀರಕ್ಕೆ ಬಂದು ತಿರಂಗ ಧ್ವಜವನ್ನು ಹಾರಿಸಿ ಅಂತ ಹೇಳಿರ್ತಕ್ಕಂಥ ಕಾಲಘಟ್ಟಕ್ಕೂ ಇವತ್ತು ಅದೇ ಜಾಗದ ನೆಲದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೋಗಿ 1 ಲಕ್ಷ ಜನರ ಮಧ್ಯೆ ಭಾರತ್ ಮಾತಾ ಕಿ ಘೋಷಣೆಯನ್ನು ಹಾಕಿ ಇವತ್ತು 13,000 ಕೋಟಿ ರೂಪಾಯಿಗಳ ಅನುದಾನಗಳ ಬಿಡುಗಡೆ ಆಯಿತು. ಹೇಳಿದರೆ ಭಾರತ ಪರಿವರ್ತನೆ ಆಯ್ತು. ಭಾರತ ಭಯೋತ್ಪಾದನಾ ಮುಕ್ತವಾಗಿರ್ತಕ್ಕಂಥ ಭಾರತ ಆಗ್ತಾ ಇದೆ. ಭ್ರಷ್ಟಾಚಾರ ಮುಕ್ತವಾಗಿರ್ತಕ್ಕಂಥ ಭಾರತ ಆಗ್ತದೆ. ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತಗಳು ಪ್ರಾರಂಭ ಆಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವು 3 ಮಾತುಗಳನ್ನು ಹೇಳಿದ್ದೆವು. ಒಂದು, ಕಾಶ್ಮೀರಕ್ಕೆ ಮುಕ್ತತೆಯನ್ನು ತಂದುಕೊಡ್ತಕ್ಕಂಥದ್ದು, ಒಂದು ದೇಶದಲ್ಲಿ ಒಂದು ಧ್ವಜ, ಒಂದು ಪ್ರಧಾನಿ, ಒಂದು ಸಂವಿಧಾನ ಇರಬೇಕನ್ನತಕ್ಕಂಥ ಘೋಷಣೆ ಮುಖಾಂತರ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಪಾದಯಾತ್ರೆಯನ್ನು ಕೈಗೊಂಡರು ಆ ಕ್ಷೇತ್ರಕ್ಕೆ. ಬಂಧುಗಳು, ಇವತ್ತು ನಮಗೆ ಅಧಿಕಾರ ಬಂದ ಮೇಲೆ 370ನೇ ವಿಧಿ ರದ್ದತಿ ಮಾಡುವುದರ ಮುಖಾಂತರ ಕಾಶ್ಮೀರಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿದೆ. ಭಾರತೀಯ ಜನತಾ ಪಾರ್ಟಿ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಈ ದೇಶದಲ್ಲಿ 2ನೇ ಸ್ವಾತಂತ್ರ್ಯ ಆಂದೋಲನ ಪ್ರಾರಂಭ ಆಯಿತು. ಆ 2ನೇ ಸ್ವಾತಂತ್ರ್ಯ ಆಂದೋಲನ ಯಾವುದು? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿ ಕೊಟ್ಟಿರ್ತಕ್ಕಂಥ ಹೋರಾಟ. ಭಾರತೀಯ ಜನತಾ ಪಾರ್ಟಿ ಹಳ್ಳಿಗಳಿಗೆ ವಿಸ್ತಾರ ಆಗಿರ್ತಕ್ಕಂಥ ಹೋರಾಟ. ಆ ಕಾಲಘಟ್ಟದಲ್ಲಿ ಹೇಳ್ತಿದ್ದೆವು, ರಾಮನ ಪಾದದ ಮೇಲಾನೆ ಮಂದಿರವಲ್ಲೇ ಕಟ್ಟುವೆವು. ರಾಮನ ಪಾದದ ಮೇಲಾನೆ, ರಾಮನ ಪಾದದ ಮೇಲಾನೆ. ಜನವರಿ 22ನೇ ತಾರೀಕಿನ ದಿವಸ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರ ಬಾಲರಾಮನಾಗಿ ಮಂದಿರದ ಒಳಗೆ ಪ್ರವೇಶ ಮಾಡಿ ಪ್ರತಿಷ್ಠಾಪನೆಯನ್ನು ಕಂಡಿರತಕ್ಕಂಥ ಕಾಲಘಟ್ಟಕ್ಕೆ ನಾವು ಹೋಗಿದ್ದೇವೆ. ಭಾರತೀಯ ಜನತಾ ಪಾರ್ಟಿಯ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತು ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರ ನಿರ್ಮಾಣ ಆಗಿದೆ. ದೇಶದ ಕೋಟಿ ಕೋಟಿ ಹಿಂದೂಗಳ ಸಂಕಲ್ಪಗಳು ಈಡೇರಿದಾವೆ. ಕಾಶಿ ಕಾರಿಡಾರ್ ನಿರ್ಮಾಣ ಆಗಿದೆ. ಕಾಶಿ ಪರಿವರ್ತನೆ ಆಗಿದೆ. ಉಜ್ಜಯಿನಿಯಲ್ಲಿ ಮಹಾಕಾಳನ ಮಂದಿರ ಎದ್ದು ನಿಂತಿದೆ. ಕಾಶ್ಮೀರದಲ್ಲಿ ಶಾರದೆಯ ಪೀಠ ನಿರ್ಮಾಣ ಆಗಿದೆ. ಸಾಂಸ್ಕೃತಿಕ ಭಾರತ ಎದ್ದು ನಿಂತಿದೆ. ಇತಿಹಾಸ ನಿರ್ಮಾಣ ಮಾಡತಕ್ಕಂಥ ಲೋಕಸಭೆಯ ನಿರ್ಮಾಣ ಆಗಿದೆ. ಲೋಕಸಭೆಯ ಒಳಗಡೆ ಭಾರತೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಸಂಗೋಲ್ ನಿಂತಿದೆ. ಹೀಗಾಗಿ ಇವತ್ತು ಭಾರತೀಯ ಸಂಸ್ಕೃತಿಗೆ ಅತಿ ಹೆಚ್ಚು ಗೌರವ ಬಂದಿರತಕ್ಕಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಹಾಗಾಗಿ ಹೇಳಿದೆ, ಇಡೀ ದೇಶ ಪರಿವರ್ತನೆಯ ಕಾಲಘಟ್ಟಕ್ಕೆ ಹೋಗ್ತಾ ಇದೆ. ಪರಿವರ್ತನೆಯ ಕಾಲಘಟ್ಟದಲ್ಲಿದೆ ಈ ದೇಶ. ಕಳೆದ 10 ವರ್ಷಗಳಲ್ಲಿ ಆಡಳಿತವನ್ನು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಬಂಧುಗಳೇ, ಅದರ ಹಿಂದೆ ಮನಮೋಹನ್ ಸಿಂಗ್ರ ಸರ್ಕಾರ 10 ವರ್ಷಗಳನ್ನು ಮಾಡಿತ್ತು. ಆ ಸರ್ಕಾರ ಭ್ರಷ್ಟಾಚಾರದ ಸರ್ಕಾರ ಆಗಿತ್ತು. ಯೋಚನೆ ಮಾಡಿ, ಲಕ್ಷ ಹಗರಣಗಳು, ಲಕ್ಷ ಕೋಟಿಗಳ ಹಗರಣ ಆಗಿತ್ತು. ನೀರಿನಲ್ಲಿ ಹಗರಣ, ಗಾಳಿಯಲ್ಲಿ ಹಗರಣ, ಭೂಮಿಯಲ್ಲಿ ಹಗರಣಯುಕ್ತವಾಗಿರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಗಿತ್ತು. ಭ್ರಷ್ಟಾಚಾರದ ಸರ್ಕಾರ. ಆಗ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಇಡೀ ದೇಶದಲ್ಲಿ ಪ್ರವಾಸವನ್ನು ಮಾಡ್ತಾ ಒಂದು ಘೋಷಣೆಯನ್ನು ಮಾಡಿದರು, ಕಾಂಗ್ರೆಸ್ ಮುಕ್ತ ಭಾರತ, ಕಾಂಗ್ರೆಸ್ ಮುಕ್ತ ಭಾರತ. ಪ್ರಶ್ನೆ ಮಾಡಿದರು, ಕಾಂಗ್ರೆಸ್ ಮುಕ್ತ ಭಾರತ ಹೇಳಿದರೆ ಏನು?
ನರೇಂದ್ರ ಮೋದಿ ಅದಕ್ಕೆ ಉಲ್ಲೇಖ ಮಾಡಿದರು, ಕಾಂಗ್ರೆಸ್ ಅಂದರೆ ಭ್ರಷ್ಟಾಚಾರ, ಹಾಗಾಗಿ ಭ್ರಷ್ಟಾಚಾರ ಮುಕ್ತ ಭಾರತ. ಇವತ್ತು 10 ವರ್ಷಗಳಲ್ಲಿ ಭ್ರಷ್ಟಾಚಾರ ಮುಕ್ತ ದೇಶ ನಿರ್ಮಾಣ ಆಗಿದೆ. ನರೇಂದ್ರ ಮೋದಿಯ 10 ವರ್ಷದ ಆಡಳಿತದಲ್ಲಿ ಒಂದೇ ಒಂದು ಭ್ರಷ್ಟಾಚಾರಗಳಾಗಿಲ್ಲ, ಒಂದೇ ಒಂದು ಭ್ರಷ್ಟಾಚಾರಗಳಿಲ್ಲದೆ ಇರತಕ್ಕಂಥ ಸರ್ಕಾರ ನರೇಂದ್ರ ಮೋದಿಯ ಸರ್ಕಾರ. 10 ವರ್ಷಗಳ ಕಾಲ ಆಳ್ವಿಕೆ ಮಾಡಿ ಕಾಂಗ್ರೆಸ್ ಮುಕ್ತ ಭಾರತ ಆಗಿದೆ, ಕಾಂಗ್ರೆಸ್ ಮುಕ್ತ ಭಾರತ. ಹಾಗಾಗಿ ಇವತ್ತು ಪರಿವರ್ತನೆ ಯುಗದಲ್ಲಿದ್ದೇವೆ. ಇಡೀ ದೇಶ ಮತ್ತೆ ಕಾತರದಿಂದ ಕಾಯ್ತಾ ಇದೆ. ಜಗತ್ತು ಹೇಳ್ತಾ ಇದೆ ಮುಂದಿನ ಪ್ರಧಾನಿ ಯಾರು? ಮತ್ತೆ ನರೇಂದ್ರ ಮೋದಿ ಆಗಬೇಕು. ಬಂಧುಗಳು, ಇವತ್ತೆಲ್ಲ ಸರ್ವೆಗಳು ಹೇಳ್ತಾ ಇದ್ದಾವೆ ಮುಂದಿನ ಚುನಾವಣೆಯಲ್ಲಿ ನರೇಂದ್ರ ಮೋದಿ 400 ಲೋಕಸಭಾ ಸದಸ್ಯರನ್ನು ಮತ್ತೆ ಭಾರತೀಯ ಜನತಾ ಪಾರ್ಟಿ ಪಡೆಯುತ್ತೆ. ಮತ್ತೆ ನರೇಂದ್ರ ಮೋದಿ INDA ಹೋಗಿದೆ. INDA ತುಂಡು ತುಂಡಾಗ್ತಾ ಇದೆ. NDA ಭದ್ರ ಆಗ್ತಾ ಇದೆ, NDA ಭದ್ರ ಆಗ್ತಾ ಇದೆ. ಹಾಗಾಗಿ ಇವತ್ತು ಇಡೀ ದೇಶದ ಜನ ಸಂಕಲ್ಪ ಮಾಡ್ತಾ ಇದ್ದಾರೆ, ಈ ದೇಶಕ್ಕೆ ಮತ್ತೆ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು, ಮತ್ತೆ ನರೇಂದ್ರ ಮೋದಿ ಪ್ರಧಾನಿ. ಹಾಗಾಗಿ ಮುಂದಿನ ಜವಾಬ್ದಾರಿ ಜಗದೀಶ್ ಆಳ್ವ ಅವರಿಗಿದೆ, ಸತೀಶ್ ಕುಂಪಲ್ ಅವರಿಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಲೋಕಸಭಾ ಸದಸ್ಯ ಚುನಾವಣೆಗಳು ನಡೀತದೆ. ಆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಮಲವನ್ನು ಮತ್ತೆ ಅರಳಿಸಬೇಕು, ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿ ತುಂಬಬೇಕು. ಹಾಗಾಗಿ ಉಳ್ಳಾಲದಲ್ಲಿ ನನಗೆ ವಿಶ್ವಾಸ ಇದೆ, ಮಂಗಳೂರು ಕ್ಷೇತ್ರದಲ್ಲಿ ಹಿಂದಿನ ಎಲ್ಲ ಅಂಕಿಅಂಶಗಳನ್ನು ಮೀರಿ ಭಾರತೀಯ ಜನತಾ ಪಾರ್ಟಿ ಅತಿ ಹೆಚ್ಚು ಬಹುಮತವನ್ನು ಪಡೆಯುತ್ತೆ, ಅತಿ ಹೆಚ್ಚು ಮತವನ್ನು ಪಡೆಯುತ್ತೆ, ವಿಶ್ವಾಸ ಇದೆ. ಹಾಗಾಗಿ ಮತ್ತೆ ನರೇಂದ್ರ ಮೋದಿ ಅವರಿಗೆ ಶಕ್ತಿ ತುಂಬುವಂಥ ಕೆಲಸ ಮಂಗಳೂರು ಕ್ಷೇತ್ರದಲ್ಲಿ ಆಗಬೇಕು. ಅದಕ್ಕೋಸ್ಕರ ಇಡೀ ಟೀಮ್ ರಾತ್ರಿ ಹಗಲು ಕೆಲಸ ಮಾಡಬೇಕು. ಅದಕ್ಕೋಸ್ಕರ ಭಗವಂತ ನಿಮಗೆ ಶಕ್ತಿ ಕೊಡಲಿ. ಅದರ ಜೊತೆಗೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗಳು ಮುಂದಿನ ದಿನಗಳಲ್ಲಿ ಬರ್ತವೆ. ಅದರ ಜೊತೆಯಲ್ಲೇ ವಿಧಾನಸಭೆಯ ಚುನಾವಣೆಯು ಬರುತ್ತೆ. ಹಾಗಾಗಿ ಇವತ್ತಿಂದ ಅಹೋರಾತ್ರಿ ದುಡಿದು ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಕಮಲವನ್ನು ಅಳಿಸುವುದಕ್ಕೆ ನಿಮ್ಮ ಟೀಮ್ ಶತ ಪ್ರಯತ್ನವನ್ನು ಮಾಡಲಿ. ಅದಕ್ಕೆ ಭಗವಂತ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ನಿಮಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಸಲ್ಲಿಸ್ತಾ ಭಗವಂತ ನಿಮಗೆಲ್ಲ ಶಕ್ತಿಯನ್ನು ಕೊಡಲಿ ಅಂತ ಶುಭವನ್ನು ಹಾರೈಸ್ತೇ, ಈ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೇನೆ. ಸುಜಿತ್ ಮಾಡೂರು ಪ್ರಧಾನ ಕಾರ್ಯದರ್ಶಿ, ಉಪಾಧ್ಯಕ್ಷರು ಪ್ರಕಾಶ್ ಸಿಂಪೋನಿ, ಹೇಮಂತ್ ಶೆಟ್ಟಿ, ಯಶವಂತ್ ದೇರಾಜೆ, ಕೋಶಾಧಿಕಾರಿ ಅನಿಲ್ ದಾಸ್, ಕಾರ್ಯದರ್ಶಿಗಳು ಭರತ್ ಗಟ್ಟಿಕೋಣಾಜೆ, ರಮೇಶ್ ಬೆದ್ರಳಿಕೆ, ರಾಜೇಶ್ ಉಳ್ಳಾಲ್, ಮನೋಜ್ ಕಟ್ಟೆಮನೆ, ಜೀವನ್ ತೊಕ್ಕೊಟ್ಟು, ಸುಮನ ಹರೀಶ್ ಶೆಟ್ಟಿ. ಕಾರ್ಯಾಲಯ ಕಾರ್ಯದರ್ಶಿ ದಯಾನಂದ್ ಕೋಣಾಜೆ. ಯುವ ಮೋರ್ಚಾದ ಅಧ್ಯಕ್ಷರು ಮುರಳೀಧರ್ ಕೋಣಾಜೆ. ಪ್ರಧಾನ ಕಾರ್ಯದರ್ಶಿ ದೀಕ್ಷಿತ್ ಉಳ್ಳಾಲಬೈಲು, ಲವೀಶ್ ಶೆಟ್ಟಿ, OBC ಮೋರ್ಚಾದ ಅಧ್ಯಕ್ಷರು ಗಣೇಶ್ ಸುವರ್ಣ ತುಂಬೆ, ಪ್ರಧಾನ ಕಾರ್ಯದರ್ಶಿ ಶೇಖರ್ ಕನೀರ್ ತೋಟ ಮತ್ತು ಗಣೇಶ್ ಕಾಪಿಗಾಡ್. ಮಹಿಳಾ ಮೋರ್ಚಾದ ಅಧ್ಯಕ್ಷರು ಮಾಧವಿ ಉಳ್ಳಾಲ, ಪ್ರಧಾನ ಕಾರ್ಯದರ್ಶಿಗಳು ಸುಮಲತಾ ಕೋಣಾಜೆ, ಹರಿಣಾಕ್ಷಿ ಕೋಟ್ಯಾನ್. SC ಮೋರ್ಚಾದ ಅಧ್ಯಕ್ಷರು ವರುಣ್ ರಾಜ್ ತಲಪಾಡಿ. ಪ್ರಧಾನ ಕಾರ್ಯದರ್ಶಿಗಳು ರವಿ ದಡಸ್, ಮೋಹನ್ ದಾಸ್ ಚೇಳೂರು. ರೈತ ಮೋರ್ಚಾದ ಅಧ್ಯಕ್ಷರು ಪದ್ಮನಾಭ ಗಟ್ಟಿ ಕೋಣಾಜೆ. ಪ್ರಧಾನ ಕಾರ್ಯದರ್ಶಿಗಳು ರವಿ ರೈ ಪಜೀರು, ನಿಶ್ಚಲ್ ಶೆಟ್ಟಿ ಕಲ್ಲಾಡಿ. ಅಲ್ಪಸಂಖ್ಯಾತ ಮೋರ್ಚಾದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಸಿರಾಜ್ ಕೂಡ ವೇದಿಕೆ ಬಂದು ಸಾಲನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ.
ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದಗಳು. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದಾದ್ರೊಂದು ಕ್ಷೇತ್ರದಲ್ಲಿ ಇವತ್ತು ಸವಾಲಿದೆ, ಯಾವುದಾದ್ರೊಂದು ಕ್ಷೇತ್ರದಲ್ಲಿ ನಮ್ಮ ಪಾರ್ಟಿಯನ್ನು ಅತ್ಯಂತ ಬಲಯುತಗೊಳಿಸುವಂಥ ಅವಶ್ಯಕತೆ ಇದೆ ಅಂತ ಹೇಳಿದರೆ ಅದು ಈ ಕ್ಷೇತ್ರವು ಮಂಗಳೂರು ಕ್ಷೇತ್ರ. ನಾನು ಯಾವತ್ತೂ ಹೇಳೋದಿತ್ತು, ಹಿಂದೆ ನಾನು ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಆಗಿರುವಾಗ ಸಂದರ್ಭದಲ್ಲೂ ಕೂಡ ಪ್ರಾಯಶಃ ಈ ಕ್ಷೇತ್ರದಲ್ಲಿ ಇರುವಂಥ ಬದ್ಧತೆಯುಳ್ಳ ಕಾರ್ಯಕರ್ತರು ಪ್ರಾಯಶಃ ಯಾವುದೇ ಕ್ಷೇತ್ರದಲ್ಲಿ ಇಲ್ಲ ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೆ. ಒಂದು ಸ್ಪಿರಿಟೆಡ್ ಕಾರ್ಯಕರ್ತರು ಇರುವಂಥ ಕ್ಷೇತ್ರ ಮಂಗಳೂರು ಕ್ಷೇತ್ರ. ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ನೂತನವಾದ ಅಧ್ಯಕ್ಷರು ಮಾತನಾಡಬೇಕು, ಜಿಲ್ಲೆಯ ಅಧ್ಯಕ್ಷರು ಮಾತನಾಡಬೇಕು. ನಾನು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಉಲ್ಲೇಖ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ಕ್ಷೇತ್ರದ ಶಾಸಕರು ಇವತ್ತು ವಿಧಾನಸಭೆಯ ಸಭಾಧ್ಯಕ್ಷರಾಗಿದ್ದಾರೆ. ಇತ್ತೀಚೆಗೆ ದೆಹಲಿಯಲ್ಲಿ ನಮ್ಮ ರಾಜ್ಯದ KPCC ಅಧ್ಯಕ್ಷರ ತಮ್ಮ ಒಂದು ಮಾತನ್ನು ಹೇಳಿದರು. ಈ ದೇಶವನ್ನ ಎರಡು ಮಾಡುವ ಅವಶ್ಯಕತೆ ಇದೆ, ದಕ್ಷಿಣ ಭಾರತವನ್ನು ಮಾಡುವ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಹೇಳಿದರು. ಬಂಧುಗಳೇ, 1947ರಲ್ಲಿ ಪಾಕಿಸ್ತಾನ ಮಾಡಿದಂಥ ಕಾಂಗ್ರೆಸ್ ಪಾರ್ಟಿ ಇವತ್ತಿಗೂ ಅದೇ ರೀತಿಯ ಮಾನಸಿಕತೆಯನ್ನು ಇಟ್ಕೊಂಡಿದ್ದಾರೆ. ನನಗೆ ಆಶ್ಚರ್ಯ ಆಗೋದು ಅವರು ಹೇಳಿದ ಮಾತಲ್ಲ, ಅವರ ಹೇಳಿದ ಮಾತನ್ನು ಕಾಂಗ್ರೆಸ್ನ ಮುಖ್ಯಮಂತ್ರಿ ಆದಿಯಾಗಿ ಒಬ್ಬನೇ ಒಬ್ಬ ಶಾಸಕ ವಿರೋಧ ಮಾಡಲಿಲ್ಲ ಅಂತ ಹೇಳಿದರೆ ಯಾವ ರೀತಿಯ ಮಾನಸಿಕತೆಯಲ್ಲಿ ಕಾಂಗ್ರೆಸ್ನವರಿದ್ದಾರೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಬಂಧುಗಳೇ, ಆ ಕಾರಣಕ್ಕೋಸ್ಕರ ಮುಂದಿನ 2 ತಿಂಗಳುಗಳು ಅತ್ಯಂತ ಗಂಭೀರವಾಗಿದೆ, ಅತ್ಯಂತ ಅನಿವಾರ್ಯತೆಯ ಕಾಲಘಟ್ಟದಲ್ಲಿ ನಾವಿದೆ. 2024ರ ಏಪ್ರಿಲ್ ಮೇ ತಿಂಗಳಲ್ಲಿ ನಡೆಯುವಂಥ ಚುನಾವಣೆ ಅತ್ಯಂತ ನಿರ್ಣಾಯಕವಾದಂಥ ಚುನಾವಣೆ. ನಮ್ಮ ಪ್ರಧಾನಮಂತ್ರಿಗಳು 2014ರ ಸಂದರ್ಭದಲ್ಲಿ ಈ ರಾಷ್ಟ್ರವನ್ನು ಕಾಂಗ್ರೆಸ್ ಮುಕ್ತ ಮಾಡಬೇಕು, ಕಾಂಗ್ರೆಸ್ ಮುಕ್ತ ಭಾರತ ನಿರ್ಮಾಣ ಆಗಬೇಕು ಅನ್ನುವಂಥದ್ದನ್ನು ಯಾಕೆ ಹೇಳಿದರು ಅನ್ನುವಂಥದ್ದನ್ನು ಒಮ್ಮೆ ಆಲೋಚನೆ ಮಾಡಿದರೆ ಈ ರೀತಿಯ ಮಾನಸಿಕತೆಯ ವಿರುದ್ಧದ ಹೋರಾಟ ಇರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಹೇಳಿದ್ದಾರೆ. ಬಂಧುಗಳ, ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮುಂದಿನ ಚುನಾವಣೆ ಏನು ನಡೀಲಿಕ್ಕಿದೆಯೋ ಆ ಚುನಾವಣೆ ದೇಶಭಕ್ತರ ಮತ್ತು ದೇಶ ವಿರೋಧಿಗಳ ಮಧ್ಯೆ ನಡೆಯುವಂಥ ಚುನಾವಣೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟಪಡಿಸಬೇಕು. ಮುಂದಿನ ಚುನಾವಣೆ ಏನು ನಡೀಲಿಕ್ಕಿದೆಯೋ ಈ ದೇಶವನ್ನು ಪ್ರೀತಿಸುವವರ ಮಧ್ಯೆ ಮತ್ತು ಈ ದೇಶವನ್ನು ಒಡೆಯುವವರ ಮಧ್ಯೆ ನಡೆಯುವಂಥ ಚುನಾವಣೆ. ಮುಂದಿನ ಚುನಾವಣೆ ಏನು ನಡೀಲಿಕ್ಕಿದೆಯೋ ಈ ದೇಶವನ್ನು ಸಮಗ್ರವಾಗಿ ಅಖಂಡವಾಗಿ ಈ ದೇಶವನ್ನು ವಿಕಸಿತ ಭಾರತ ಮಾಡುವಂಥವರ ಮಧ್ಯೆ ಮತ್ತು ಈ ದೇಶವನ್ನು ಒಡೆಯುವಂಥವರ ಮಧ್ಯೆ ನಡೆಯುವ ಚುನಾವಣೆ ಅನ್ನುವಂಥದ್ದನ್ನು ನಾವೆಲ್ಲ ಕಾರ್ಯಕರ್ತರು ಅತ್ಯಂತ ಸ್ಪಷ್ಟವಾಗಿ ತಿಳ್ಕೊಂಡು ಈ ಸಂದರ್ಭದಲ್ಲಿ ಇತ್ತೀಚೆಗೆ ನಡೆದಂಥ ರಾಷ್ಟ್ರೀಯ ಅಧಿವೇಶನದ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಒಂದು ಮಾತನ್ನು ಹೇಳಿದರು. ಅವರ ಹತ್ರ ಯಾವುದೋ ಒಂದು ವಿರೋಧ ಪಕ್ಷದ ನಾಯಕರು ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಹೇಳಿದ್ರಂತೆ, 2001ರಿಂದ ಮೋದಿಜಿ ನೀವು 2014ರವರೆಗೆ ಗುಜರಾತ್ನ ಮುಖ್ಯಮಂತ್ರಿ ಆದ್ರಿ, 2014ರಿಂದ ಇವತ್ತಿನವರೆಗೆ ದೇಶದ ಪ್ರಧಾನಮಂತ್ರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇಷ್ಟು ದಿವಸ ಈ ಉತ್ಸಾಹವನ್ನು, ಈ ದೇಶದ ಬಗ್ಗೆ ಒಂದು ಅಪರಿಮಿತ ಪ್ರೀತಿಯನ್ನು ಹೇಗೆ ಇಟ್ಕೊಂಡಿದ್ದೀರಿ ಅನ್ನುವಂಥ ಮಾತನ್ನು ಆ ನಾಯಕ ಅವರ ಹತ್ರ ಕೇಳುವಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಹೇಳಿದ್ರಂತೆ, ನಾನು ರಾಜನೀತಿಗೋಸ್ಕರ ಬಂದಿಲ್ಲ, ನಾನು ರಾಷ್ಟ್ರ ನೀತಿಯನ್ನು ಮಾಡಲಿಕ್ಕೋಸ್ಕರ ಈ ದೇಶದ ಪ್ರಧಾನಮಂತ್ರಿಯಾಗಿ ಈ ದೇಶದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಹೇಳಿದರು. ಬಂಧುಗಳೇ, ಈ ಸಂದರ್ಭದಲ್ಲಿ ನಾವು ಕೂಡ ಅದೇ ಮಾನಸಿಕತೆಯನ್ನು ಇಟ್ಕೊಂಡು ಈ ರಾಷ್ಟ್ರ ವಿರೋಧಿ ಮಾನಸಿಕತೆಯನ್ನು ಇಟ್ಕೊಂಡಿರುವಂಥ ಕಾಂಗ್ರೆಸ್ನ ವಿರುದ್ಧ ಹೋರಾಟವನ್ನು ಮಾಡಬೇಕಾಗಿದೆ. ಪ್ರತಿ ಮನೆಯನ್ನು ತಲುಪಬೇಕಾಗಿದೆ. ಪ್ರಧಾನಮಂತ್ರಿಗಳು ಯಾವ ಯೋಜನೆಗಳನ್ನ ಈ ದೇಶಕ್ಕೆ ಕೊಟ್ಟಿದ್ದಾರ, ಯಾವ ಫಲಾನುಭವಿಗಳಿದ್ದಾರ ಆ ಫಲಾನುಭವಿಗಳ ಮನೆಗೆ ಮೋದಿಜಿಯವರ ಸಂದೇಶವನ್ನು ತೆಗೆದುಕೊಂಡು ಹೋಗಿ ಮುಂದಿನ ಚುನಾವಣೆಯಲ್ಲಿ ಮತ್ತೊಮ್ಮೆ ಮೋದಿಜಿಯವರು ಯಾವ ಸಂಕಲ್ಪವನ್ನು ಇಟ್ಕೊಂಡಿದ್ದಾರೆ 400ಕ್ಕೆ ಮೇಲಿನ ಲೋಕಸಭಾ ಸ್ಥಾನವನ್ನು ಪಡಿಬೇಕಾ, ಆ ಸ್ಥಾನಗಳನ್ನು ಪಡೆಯುವತ್ತ ನಾವೆಲ್ಲ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಬೇಕು ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಜಗದೀಶ್ ಆಳ್ವ ಅವರ ನೇತೃತ್ವದ ತಂಡಕ್ಕೆ ಶುಭಾಶಯಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಜಗದೀಶ್ ಆಳ್ವರೇ, ನಿಮಗೆ ಒಂದು ದೊಡ್ಡ ಸವಾಲಿದೆ. ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲೋದಿಲ್ಲ ಅನ್ನುವಂಥ ಒಂದು ಮಾನಸಿಕತೆ ನಮ್ಮ ಕೆಲವು ಕಾರ್ಯಕರ್ತರ ಮಧ್ಯೆ ಏನಿದೆಯಾ ಆ ಮಾನಸಿಕತೆಯನ್ನು ತೊಡೆದು ಹಾಕುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡಬೇಕಾಗಿದೆ. ಯಾಕೆಂದರೆ ಈ ಕ್ಷೇತ್ರದಲ್ಲಿ ಮುಂದಿನ ಬಾರಿ ಯಾವತ್ತೇ ಅದು ಚುನಾವಣೆ ನಡೀಲಿ, ಯಾವುದೇ ಸಂದರ್ಭದಲ್ಲಿ ಚುನಾವಣೆ ನಡೀಲಿ, ಈ ಖಾದರ್ ಅವರ ಕುಟುಂಬದ ರಾಜಕಾರಣ ಏನು ನಡೀತಾ ಇದೆಯಾ ಆ ರಾಜಕಾರಣವನ್ನು ಕೊನೆಗೊಳಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಜನರಿಗೋಸ್ಕರ ಮಾಡಬೇಕಾಗಿದೆ. ಕೇವಲ ನಮ್ಮ ಪಾರ್ಟಿಗೋಸ್ಕರ ಅಥವಾ ಕಾರ್ಯಕರ್ತರಿಗೋಸ್ಕರ ಅಲ್ಲ, ಈ ಭಾಗದ ಜನರಿಗೋಸ್ಕರ ಆ ರೀತಿಯಾದಂಥ ಒಂದು ಸಂಕಲ್ಪವನ್ನು ನಾವು ತೆಗೆದುಕೊಳ್ಬೇಕಾಗಿದೆ. ನಿಮ್ಮ ಜೊತೆ ನಾವೆಲ್ಲರೂ ಇರ್ತೇವೆ.
ಜಿಲ್ಲೆಯ ತಂಡ ಇರ್ತದೆ. ರಾಜ್ಯದ ಅಧ್ಯಕ್ಷರ ವತಿಯಿಂದ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನಮ್ಮೆಲ್ಲರ ಗುರಿ ಒಂದೇ ಇರಬೇಕು, ಮೋದಿ ಮತ್ತೊಮ್ಮೆ. ಧನ್ಯವಾದಗಳು. ಈ ಸಭೆಟಿ ಆಸೀನರಾದಿತ್ತಿನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ BJPದ ಅಧ್ಯಕ್ಷರಾಯಿನ ಶ್ರೀ ಸತೀಶ್ ಕುಂಪಲರೆ, ಅಂಜನೆ ವೇದಿಕೆಡಿತ್ತಿನ ಪೂರ ಜಿಲ್ಲೆದ ಅಂಜನೆ ರಾಜ್ಯದ ಮುಖಂಡರೇ, ಅಂಜನೆ ವೇದಿಕೆಡಿತ್ತಿನ ಎನ್ನ ಹಿರಿಯಾಕಲೆ, ಅಂಜನೆ ವೇದಿಕೆದ ಮುಂಭಾಗಗಳು ಇತ್ತಿನ ಪೂರ ಎನ್ನ ಹಿರಿಯಾಕಲೆ ಗಡಿಬತ್ತನಾಗಲೆ ದೇವರನ್ನ ದೈವದ ಚಾಗಿರಿ ಮಾಡ್ಕೊಳಕ್ಲೆ ಅಂಚನೆ ಪೂರ ಹಿರಿಯರೇ ನಿಖಲ್ನ ಕಾರ್ಗಡ್ಡ ಬರ್ದು ಸಜ್ಜನ ಬಂಧುಲೆ ಶ್ರದ್ಧೆದ ಅಪ್ಪೆಲ್ಲೆ ಅಂಜನೆ ಇನಿ ಎನ್ನೊಟ್ಟಿಗೆ ಪದಗ್ರಹಣದೆದೊನ್ನ ಎನ್ನ ಪೂರ್ತಿ ತಂಡದ ಸದಸ್ಯರೇ, ಮಾಧ್ಯಮ ಮಿತ್ರರೇ, ಪಕ್ಷ ಭಾರಿ ಮಲ್ಲ ಜವಾಬ್ದಾರಿನೇ ಎನ್ನ ಪುಗೇಲಿಗೆ ಕೊಡ್ತನು. ಭಾರತೀಯ ಜನತಾ ಪಕ್ಷ ದಾದಂದ ಬಂದ್ಬನಕ್ಕೆ ಮಲ್ಲ ನಿದರ್ಶನನೇ ಈ ಸರ್ತಿದ ಮಂಗಳೂರು ಮಂಡಲದ BJPದ ಅಧ್ಯಕ್ಷರನ್ನ ಆಯ್ಕೆ ಅಂದ ಮನೆಯರನ್ನು ಭಾರಿ ಖುಷಿ ಪಡೆಪೆ. ಈ ಒಂಜಿ ನೀನು ನಮ್ಮ ಕಾಂಗ್ರೆಸ್ ಹತ್ತು ವಾ ಪಕ್ಷಟ್ಲ ತುಯ್ಯರೆ ಸಾಧ್ಯಜ್ಜಿ ದಾನಿಂದ ಬಂಡ ಯಾನೆ ಇನಿಮುಟ್ಟಲ ಬೂತ್ದಲ ಒಂಜಿ ಅಧ್ಯಕ್ಷ ಅದು ಇಜ್ಜಾಂಡ್ ಅಂಚಿನ ಒಂಜಿ ಸಾಮಾನ್ಯ ಕಾರ್ಯಕರ್ತಾಗ ಇನಿ ಈತ್ ಮಲ್ಲ ಒಂಜಿ ಹುದ್ದೆನ ಪಕ್ಷ ಕೊರ್ತುನೊಂದಣ್ಣ ಭಾರತೀಯ ಜನತಾ ಪಕ್ಷಡು ನನಲ ಸಾಮಾನ್ಯ ಕಾರ್ಯಕರ್ತಾಗ ಒಂಜಿ ಭಾರಿ ಮಲ್ಲ ಒಂಜಿ ಮರ್ಯಾದೆ ಉಂಡು ಬಂದ್ನೇನು ಇಂದು ಇನಿ ಪಕ್ಷ ತೋಜಾದ ಕೊಡ್ತುಂಡು. ಆ ಪಕ್ಷದ ಆ ಒಂಜಿ ನೇನು ಪೂರಕವಾದ ಯಾನ ಇನ್ನು ಯಶಸ್ಸು ಮಲ್ಪೊಡುಂದಣ್ಣ ನಿಖಲ್ನಂಜನ ಸಾಮಾನ್ಯ ಕಾರ್ಯಕರ್ತರಿಯನ್ನ ಪಿರಾವುಡು ಉಂತುದು ಎಂಕ್ ಸಹಕಾರ ಕೊರಿಯರ್ನ ಮಾತ್ರ ಎನ್ನ ಈ ಅಧ್ಯಕ್ಷ ಸ್ಥಾನಗೂ ನಿಜವಾದ ಒಂಜಿ ಅರ್ಥ ಬರ್ಪುಣು. ದಾನಿಂದ ಬಂಡ ಯಾನೆ 3 ವರ್ಷ ಮಾತ್ರ ಅಧ್ಯಕ್ಷ ಆದುಪ್ಪೆ ನಿರ್ದುಂಬುಲಾಯನ ಜಗದೀಶ್ ಆಳ್ವೆ ಎಲ್ಲಂಜಿಲಾಯನ ಜಗದೀಶ್ ಆಳ್ವೆ ಯಾನೆ ನಿಕ್ಲೆನೊಟ್ಟಿಗೆ ಅಧ್ಯಕ್ಷ ಅದು ವರ್ತನೆ ಏಪಲ ಮಲ್ಪುಜಿ ಯಾನೊಂಜಿ ಸಾಮಾನ್ಯ ಕಾರ್ಯಕರ್ತ ಅದು ನಿಖಲ್ನ ನಡುಟು ಏಪಲ ಬೇಲೆ ಮಲ್ಪ ಪಂಪೊಂಜಿ ಮಲ್ಲ ಭರವಸೆ ಯಾನೆ ನಿಖಲೆಗೆ ಕೊರೊಂದುಲ್ಲ. ಎಂಕ್ ನಿಜವಾದ ಏರ್ಲ ಎನ್ನ ಅಭಿಮಾನಿ ಬಳಗ ಎಂಕ್ ಏರ್ಲ ಬಿಡ್ಚಿ ಎಂಕ್ ನಿಜವಾದ ಅಭಿಮಾನಿಗಳು ಬಿಡ್ಚಿ ಎಂಕ್ ಬೋಡಾಯಿನಿ ಎಂಕ್ ಬೊಂಡ ರಟ್ಟು ನೆರ್ಲೆ ಆಂಡ ಪಕ್ಷದ ಪ್ರತಿಯೊಂದು ನೆಕ್ಕಲ ಬದ್ಧರಾದಿತ್ತನ ಕಾರ್ಯಕರ್ತರು ಮಾತ್ರ ಎಂಕ್ ಬೋಡಾಯಿನಿ ಎನ್ನ ಅಭಿಮಾನಿ ಬಳಗ ಎಂಕ್ ಏರ್ಲ ಬೊಡ್ಚಿ ದಯಮಲ್ತದೆ ನಿಖಲು ಮಾತೆರ್ಲ ಯಾನ ಗಟ್ಟಿ ಆವಡುಂದಂಡ ನಿಖಲು ಮಾತ್ರ ಐತ ಬಿರವಡು ಬೆಂದಂಡ ಮಾತ್ರ ಎಂಕ್ ಸಾಧ್ಯ ಬನಿ ಬೇತ ಎಂಕ್ ಸಾಧನೆ ಮಲ್ಪರ ಸಾಧ್ಯನೇ ಇಜ್ಜಿ. ಈ ಸರ್ತಿದ ಲೋಕಸಭೆ ಚುನಾವಣೆ ನಮ್ಮ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರಡು ಕಾಂಗ್ರೆಸ್ ಪಕ್ಷರದು ಒಂಜಾಂಡಲ ಹೆಚ್ಚ ದೆಪ್ಪುನೊಂಜಿ ಓಟುದ ಗುರಿಟಿ ಬೇಲೆ ನಮ್ಮ ಮಾತೆರ್ಲ ಮಲ್ಪುಗ ಅಭ್ಯರ್ಥಿ ಏರೆ ಅವಡು ನಮ್ಮ ರಾತ್ರ ಪಗೆಲು ಪಕ್ಷ ಏರೇನು ಅಭ್ಯರ್ಥಿ ಮಲ್ತನ ಆರ್ನ ಪಿರೌಡು ತೊಂಕ ಕಟ್ಟದು ಉಂತುದು ಆ ಅಭ್ಯರ್ಥಿನ ಗೆಂದವನ ಮಲ್ಲ ಬೇಲೆನ ಮಲ್ತಂದಾಂಡ ನಮ್ಮ ಈ ವಿಧಾನಸಭಾ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೂ ಭಾರಿ ಮಲ್ಲ ಒಂಜಿ ಕೊಡುಗೆಂದ ಕೊರ್ನ ಕೊಡುಗೆ ಆಪುಣು. ದಾನಿಂದ ಬಂಡ ಈ ಸರ್ತಿ ಒಂಜಿ ವೇಳೆ ನಮ್ಮ ಓಟುದ ಪರ್ಸಂಟೇಜನ್ನು 15% ಕೆಲವು ನಮ್ಮ ರಾಷ್ಟ್ರಾಧ್ಯಕ್ಷರ ಕೆಲವು ಯೋಚನೆ ಉಂಟು. ಆ ಯೋಚನೆ ಕೆಲವು ಕಾರ್ಯಕರ್ತರಿಗೆ ಗ್ರಾಮ ಚಲೋ ಆದಪ್ಪು, ಗೋಡೆ ಬರಹ ಆದಪ್ಪು, ಮೋದಿ ಕಾರ್ಡ್ ಆದಪ್ಪು, ಶಕ್ತಿವಂದನ ಆದಪ್ಪು ಕೆಲವು ಕಾರ್ಯಕರ್ತರಿಗೆ ಒಂಜೊಂಜಿ ಟಾಸ್ಕ್ ಕೊಡ್ತೀರಿ. ಅಯ್ನು ಮಾತೆರ್ಲ ನಮ್ಮ ಪ್ರತಿ ಬೂತುಡ್ಲ ಏನು ಯಶಸ್ವಿಯಾದ ಮಲ್ತದೆ, ಪ್ರತಿ ಒಂಜಿ ಬೂತುಡ್ಲ ಆ ಕಾರ್ಯಕ್ರಮವನ್ನು ಭಾರಿ ಪುರ್ಲು ಮಲ್ತದೆ ಇಂದು ಮಲ್ಪಣ ಮಲ್ಲ ಕರ್ತವ್ಯ ಅನ್ಕೊಂಡು ಆ ಪ್ರಕಾರ ನಮ್ಮ ಈ ಕ್ಷೇತ್ರಡು ಲೋಕಸಭೆಟ್ 15% ಓಟುನು ಹೆಚ್ಚ ಮಲ್ತದೆ. ಕಾಂಗ್ರೆಸ್ ಒಂಜಿ 100 ಓಟಾಡಲ ಹೆಚ್ಚ ಮಲ್ಪಣ ಮಲ್ಲ ಬೇಲೆನ ನಿಖಲ್ ಮಲ್ಪೋಡು ನಿಖಲ್ ಮಲ್ಪಣ ಬೇಲೆಗೆ ಯಾನೆ ಭಾರಿ ಚಿರರಣಿ ಆಪೆ. ಆ ಲೋಕಸಭೆ ಓಟು ನಮ್ಮ ಒಂಜಿ ವೇಳೆ ಹೆಚ್ಚು ಓಟು ತೆತ್ತಂಡ ದುಂಬು ಬರ್ಪಣಂಚಿತನ ಜಿಲ್ಲಾ ಪಂಚಾಯತ್ ಆದಪ್ಪು, ತಾಲೂಕು ಪಂಚಾಯತ್ ಆದಪ್ಪು ಅವು MLA ಓಟುಡ್ಲ ನಮ್ಮ ಈ ಕ್ಷೇತ್ರ 100 ಗೆಂದು ಪನ್ಪಣಿ ಮಲ್ಲ ಭರವಸೆಯನ್ನ ಮನಸ್ಸುಡುಂಡು. ದಾನಿಂದ ಬಂಡ ನಮ್ಮ ಕ್ಷೇತ್ರಡು ಗೆಂದುಜ ಪನ್ಪಣಿ ಉದಾಸೀನೋಡು ಈತ್ನೆಟ ನಮ್ಮ ಭಾರಿ ಕೇರ್ಲೆಸ್ ಮಲ್ತೊಂದು ಬತ್ತ ಜನಗಳಿಗೆ ನಮ್ಮ ಕಷ್ಟ ಎಂಜಿನಂದು ಗೊತ್ತಾವಡು
ಜಯರಾಮ್ ಶೆಟ್ಟಿ MLA ಬೊಕ್ಕ ನಮ್ಮ ಈ ಕ್ಷೇತ್ರೋಡು ಇನಿಮುಟ್ಟ ನಮ್ಮ MLA ಏರ್ಲ ತೂತುಜ ನಮ್ಮ ಎಂಜಿನ ಅನುದಾನ ಇತ್ತಿರಲ್ಲ ಅವು MLA ಮುಖಾಂತರ ಈ ಕ್ಷೇತ್ರ ಬರ್ಪುಣತ್ತಂದೆ ಬೇತೆ ಹೂವೇ ಮುಖಾಂತರ ಬರ್ಪುಜಿ ಆ ಬೇಲೆ ಪೂರ MLAಗೆ ಹೋಗ್ಬಿಡು ಅಪಗ ನಂಗೆ ದಾಲ ಮಲ್ಪೆರೆ ಮೂಲ ಕ್ಷೇತ್ರೋಡು ಅವಕಾಶ ತೆಕ್ಕುಜಿ ಐಕೆ ಜನಗಳ ಒಂಜೇ ರಿಕ್ವೆಸ್ಟ್ ಮಲ್ಪೋಡು 5 ವರ್ಷ ಇಂಕಲ್ MLA ನಿಕಲು ಚುನಾಯಿತ ಮಲ್ತದ್ದು ಕೊರ್ಲೆ 5 ವರ್ಷದ ಇಂಕಲ್ನ ಏತ್ ಬೇಲಾಪಣಂದು ತೂಲೆ 5 ಬಕ್ಕ ನಿಕಲು ಈ ವಿಷಯನ ಪಾತಿರ್ಲೆ ಬಂದ್ಪಣ ಮಲ್ಲ ಒಂಜಿ ಇನ್ನೇನು ಆ ಜನಗಳಿಗೆ ನಮ್ಮ ತೆರಿಪಯಂಡ ಆ ಜನಗಳು ನಮ್ಮೊಟ್ಟಿಗೆ ಬರ್ಪಣ ಸಾಧ್ಯತೆ ಉಂಟು ಅಂಚಾದ ಕಾರ್ಯಕರ್ತರಿಗೆ ಏಪಲ ರಾತ್ರಿ ಪಗೆಲು ಯಾರು ನಿಕಲ್ನ ಬೆರಿಯ ಉಪ್ಪೆ ದಯಮಲ್ತದ ಕಾರ್ಯಕರ್ತರ ವಿನಂತಿ ದಾನೆಂದು ಪಂಡ ಅನಗತ್ಯ ಕೆಲವು ಸರ್ತಿ ಲೆಪ್ಪೆರಬಲ್ಲಿ ನಿಕ್ಲೆಗೆ ಪ್ರಾಬ್ಲಮ್ ಸಾಲ್ವ್ ಆಪುಂಡ ಇನ್ನು ಮಲ್ಪುಡು ಈಚಿಂದ ವಾಪುಜಿಂದ ನನಗೆ ನಿಕ್ಲೆಗೆ ಏಪಾಂಡಲ್ಲ ಫೋನ್ ಮಲ್ಪಲೆ ರಾತ್ರಂಡಲ್ಲ ಫೋನ್ ಮಲ್ಪಲೆ ಯಾನೆ ಖಂಡಿತ ನಿಕ್ಲೆಗೆ ಸಹಕಾರ ಕೊರ್ಪೆ ನ್ಯಾಯ ಧರ್ಮೋಡು ನಡಪಣ ವಾ ಕಾರ್ಯಕರ್ತರುಲ್ಲರ ಅಕ್ಲ ಬೆರಿಯಾನೆ ಖಂಡಿತ ನೂದೇಕು ನೂದು ಈ ಮುಡಿಪಿನಾರನ ದೈವಸ್ಥಾನದ ಎದುರುಂದುದು ಬನ್ಪೆ ಯಾನೆ ಆ ಬೇಲೆನೆ ಖಂಡಿತ ಮಲ್ತು ಕೊರ್ಪೇನೆ ಕಾರ್ಯಕರ್ತರನ್ನ ಅಂಚೆ ನಮ್ಮ ಕ್ಷೇತ್ರಗೂ ಅನುದಾನ ಕಣ ಇರಲ್ಲ ಹೆಂಗೆ ಭಾರಿ ಸುಲಭ ಉಂಡು ನಮ್ಮನೆ ಕ್ಷೇತ್ರದ ಸತೀಶನ್ನೇ ಅಧ್ಯಕ್ಷ ಆಯ್ತೀರಿ ಆಡ ಲಡೈ ಮಲ್ತದಾಂಡಲ್ಲ ನಮ್ಮ ಕ್ಷೇತ್ರಗೂ ಖಂಡಿತ ಅನುದಾನವನ್ನು ಕನಪುಣ ಮಲ್ಲ ಬೇಲಿನ ಮಲ್ಪೆ ನಮ್ಮ ಕ್ಷೇತ್ರದ ಒಂಜಿ ಅಭಿವೃದ್ಧಿಯಿಂದ ಎನ್ನ ವ್ಯಾಪ್ತಿಡಿ ಏತ್ ಮಲ್ಪೆರಾಪುಣ ಆತ ಅಭಿವೃದ್ಧಿನೇ ಖಂಡಿತ ಯಾನು ಮಲ್ಪೆ ಬಂದ್ಪಣ ಮಲ್ಲ ಭರವಸೆಯನ್ನು ಕೊರ್ದು ಆ ಮೋದಿಜಿ ಎಂಚಿನ ಕನಸು ದೀತೆರ 4+ ಬಂದ್ಪಣ ಐನೆ ಮಾತೆರ್ಲ ನಮ್ಮ ಐಕೆ ಪಾಲುದಾರರಾದ ಐಟು ನಮಲ ಪಾಲುದಾರರವಡು ಅಂಜನೆ ನಮ್ಮ ದೇಶಡು ಈ ಭಾರತ ದೇಶನು ಇಡೀ ಪ್ರಪಂಚಡೆ ಮಲ್ಲ ಎತ್ತರ ಗಣಪನಂಜನ ಬೇಲೆನ ನಿಗಲು ಮಲ್ಪಡು ಬಂಡದೆ ವಿನಂತಿ ಮಲ್ದೊಂದಲ್ಲೇ ಅಂಜನೆ ಎನ್ನ ದುಂಬುದ ಸಮಿತಿದ ಅಧ್ಯಕ್ಷರಾದ ಚಂದ್ರಸನ್ನೆ ಹೆಂಗೆ ಪೂರ ವಿಷಯಡ್ಲ ಕೆಲವು ವಿಷಯ ಯಾರು ಬುದ್ಧಿಮಾತ ಮನೊಂದುಲ್ಲೇರು ಬಾಕಿ ಎರಡಲ ಕೋಪಡು ತುಲ್ಲರ್ದೇರು ಆಂಡಲ ಬಾರಿ ಸೌಮ್ಯ ಸ್ವಭಾವಡು ಜಗ್ಗನ್ನ ಒಂದು ಇಂಚ ಈರು ಐನೆ ಇಂದು ಮಲ್ತೊಂದು ವ್ಯವಸ್ಥೆಯನ್ನು ಸರಿ ಮಲ್ತೊಂದು ಬೋಡುಂದು ಚಂದ್ರಸನ್ನ ಏಪಲ ಈರ್ನ ಎಡ್ಡೆಡ್ಡೆ ಸಲಹೆಗೆ ಯಾನ ಸೂಕ್ತವಾದ ಈರಿಗೆ ಸ್ಪಂದಿಸವೆ ಈರು ಎಂಚಿನ ಎಡ್ಡೆ ಸಲಹೆ ಕೊರಿಯರ ಐನು ಖಂಡಿತ ಎನ್ನ ಜೀವನಡು ಅನುಷ್ಠಾನ ಮಲ್ಪೆ ಕಾರ್ಯಕರ್ತರಿನ ಮೆಚ್ಚಿಸವನ ಮಲ್ಲ ಬೇಲೆನೆ ಈರು ಇಂಚ ಪನ್ಪರ್ ಆ ದೃಷ್ಟಿ ನಾನು ಪೋಪೆಂದು ಅಧ್ಯಕ್ಷರಿಗ್ಲ ಆರ್ನ ಪೂರ ತಂಡದ ಕೆಳಗಿಲ ಯಾನೆ ಧನ್ಯವಾದನು ಸಮರ್ಪಣೆ ಮಲ್ತೊಂದುಲ್ಲೆ ಯಾನೆ ಎನ್ನ ಗುರು ಶೇಷಪ್ರನ ವಿಷಯ ಒಂಜಿ ಎಲ್ಲಿ ವಿಷಯ ನಾನೆಂದು ಬಂಡ ಯಾನಾರಿನ ದಿಂಜ ಪುಗರು ಯಾರು ಪುಗರ್ಡಲ ಪುಗರ್ತೆಗೆ ಏಬಲ ವಿರೋಧಾರು ಯಾನೆ 7 ವರ್ಷ ಪ್ರಾಯಡೆ ಆರ್ನ ಪಿರೌಡೆ ಪೋಯಿನೆ ಎಂಗ್ಲು ರಡೇ ಜನ ಆರು ಎದುರುಡುದು ಯಾನ್ ಪಿರೌಡ್ದು ಆರ್ನೊಟ್ಟಿಗೆ ಪೋದು ಪಾದೆಡು ಪೂತ ಚಿತ್ರ ಬುಡುಪಾಯಿನೆ ಅಂಚಾದ ಆರ್ನ ಎಂಚಿನ ಪೂರ ಗುಣ ಉಂಡ ಅವು ಹೆಂಗೆ ಪೂರ ಆ ಗುಣವನ್ನು ಯಾನ ಆರ್ನ ಹಿಡಿದು ಪಡೆತೆ ಯಾನ ಪಡೆಯಿನ ಈ ತೆಟ್ಟೆ ಗುಣಲ ಆ ಶೇಷಪಟೈಲರ್ನ ಮಲ್ಲ ಕೊಡುಗೆಯನ್ನು ಪನ್ನೀರ ಯಾನೆ ಇಷ್ಟಪಡೆಪೆ ಈ ಸಮಯಡು ಯಾನ ಆರ್ನ ಕಾರಿಗೆ ಅಡ್ಡ ಬುರಿದು ಅರೇನೆ ನಿಜವಾದ ಅಂಡಲ ಗುರುಂದು ಯಾನು ಸ್ವೀಕರಿಸದೆ ಆರ್ನ ಸರಳತೆನೆ ಹೆಂಗೆ ಆ ದಾರಿ ದೀಪಾವಡು ಆರ್ನನೇ ಪಾಡ್ನಂಚಿನ ಒಂಜಿ ಮಾರ್ಗೋಡು ಯಾನೆ ನಡಪು ಎಂದು ಪನ್ಪಣ ಮಲ್ಲ ಒಂಜಿ ನೇನು ವಿಶ್ವಾಸವನ್ನು ಪ್ರಕಟಿಸದು ಮಾತ ಹಿರಿಯರ್ನೆಲ್ಲ ಯಾನ ಸಹಕಾರನೊಂದು ತಂದು ಆ ಹಿರಿಯರು ಎಡ್ಡೆಡ್ಡೆ ಸಲಹೆನ ಹೆಂಗೆ ಕೊರ್ದು ಕಾರ್ಯಕರ್ತರು ಏಪಲ ಒಂಜಿ ಬಟ್ಟಲು ಉಣ್ಪುನಂಜಿನ ಮಲ್ಲ ಬೇಲೆಯನ್ನು ಮಲ್ಪಡು ಯಾನೆ ನಿಗಲ್ನ ಇಲ್ಲದ ಒಂಜಿ ಸದಸ್ಯ ಪನ್ಪನ ದೃಷ್ಟಿಡು ಕಾರ್ಯಕರ್ತರು ಮಾತೆರ್ಲ ಏನನೆ ಸ್ವೀಕಾರ ಮಲ್ಪಡು ಬಂಡದ ನಿಗಲ್ದ ವಿನಂತಿ ಮಲ್ದೊಂದು ನನ್ನ ದಿನ ಈ ಒಂಜಿ ಭಾರತ ದೇಶಡು ಇಡೀ BJP ಮಯ ಆಪಡು ನಾನೇ ಬಂಡ ಖರ್ಗೆ ಮುರಣಿಯವರ ಪಂಡೇರು ಮೋದಿ ನಾನೂರ ಪ್ರಧಾನಿ ಅಂಡ ಓಟು ಆಪುಜಿಂದ ನಿಜವಾದ ಐತ ಅರ್ಥಂಜನ ಬಂಡ ಈ ಸರ್ತಿ 4+ ಒಲ್ಲ ಆಂಡಮಿನಿ ನೆಕ್ಸ್ಟ್ ಎದುರುಡು ನಂಗೆ ವಿರೋಧ ಪಕ್ಷಡು ಓಟು ಕುಂತಿರೋ ಜನನೇ ಏರ್ಲ ಪೂಜಿ ಅಂಚದ ಆ ದೃಷ್ಟಿಡು ಅರು ಪಂಡದು ಪುಡಿ ಹೆಚ್ಚಿನ ಅಂಶನು ಈ ಸರ್ತಿ ಮೋದಿ ಗೆಂದಿಂದ ನನ್ನ ದೇಶಡು ಚುನಾವಣೆ ದಾನೆ ಬಂಡ ಚುನಾವಣೆ ಮಲ್ಪುಜೇರ್ನತ್ತು ಎದುರುಂತಿರ ಜನ ಏರ್ಲ ಪೂಜಿ ವಿರೋಧ ಪಕ್ಷದಗಳು ಅಂಚಾದ ಮೋದಿನ ಅವೊಂಜಿ ಮಲ್ಲ ಕನಸನು ನಮ್ಮ ನನಸು ಮಲ್ಪುಗ ಐಟು ನಮ್ಮ ಪೂರರ್ನಲ್ಲ ಭಾರತೀಯರನ್ನ ಪಾತ್ರ ಉಂಡು ಅಂಚಾದ ನಿಗ್ಲೆ ಮಾತರೆಗಳ ಅಭಿನಂದನೆಯನ್ನು ಸಲ್ಲಿಸ ಒಂದು ಎನ್ನಂಚಿನ ಒಂಜಿ ಪಾಪದ ಕಾರ್ಯಕರ್ತಗೆ ಮಲ್ಲ ಹುದ್ದೆನು ಕೊಡ್ತೀರಿ ಈ ಪಾಪದ ಕಾರ್ಯಕರ್ತೆ ದುಮ್ಮುಗು ಐನ ಯಶಸ್ವಿ ಮಲ್ತುಕೊಂಡ ಐತ ಪೂರ ಶ್ರೇಯಸ್ಲ ಎನ್ನ ಇಡೀ ಮಂಡಲದ ಕಾರ್ಯಕರ್ತರಿಗೆ ಪನೊಂದು ಎನ್ನ ಎರಡು ಪಾತ್ರನು ಮುಕ್ತಾಯ ಮಲ್ಪೆ ಜೈ ಹಿಂದ್ ಜೈ ಭಾರತ್ ಬೋಲೋ ಭಾರತ್ ಮಾತಾ ಕೆ ಜೈ ಬೋಲೋ ಭಾರತ್ ಮಾತಾ ಕೆ ಬೋಲೋ ಭಾರತ್ ಮಾತಾ ಕೆ
ಶ್ರೀರಾಮಚಂದ್ರಕ್ಕೆ. ಮಾತುಗಳ ಮೂಲಕ ಮಾತಾಡಿದಂಥ ಜಗದೀಶ್ ಆಳ್ವ ಕುವೆತ್ ಬೈಲ್ ಇವರಿಗೆ ವಂದನೆಗಳು. ಕಾರ್ಯಕ್ರಮದ ಮುಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ನೂತನ ಅಧ್ಯಕ್ಷರು ಹಾಗೆ ನಮ್ಮ ಮಂಡಳದವರೇ ಆಗಿರ್ತಕ್ಕಂಥ ಸತೀಶ್ ಕುಂಪಲ್ರವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ತಿದ್ದಾರೆ. बोलो भारत माता की जय. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ನಮ್ಮ ಮಂಡಲದ ಅಧ್ಯಕ್ಷರೇ ಪಕ್ಕ ಮಾತ ಪದಾಧಿಕಾರಿನಕಲ್ನ ಪದಗ್ರಹಣದ ಈ ಒಂಜಿ ಕಾರ್ಯಕ್ರಮದ ವೇದಿಕೆ ಎಡುಪುನ ಆತ್ಮೀಯರಾಯನಂಚಿನ ಚಂದ್ರಾಸ್ ಪಂಡಿತ್ ಹೌಸ್ ಅಂಚನೆ ಜಗದೀಶ್ ಕುವೆತ್ ಬೈಲ್ ಅಂಚನೆ ಬ್ರಿಜೇಶರ್ ನಮ್ಮ ಮಾತೆರ್ನಲ ಹಿರಿಯರಂಚಿನ ರಾಜಾರಾಮ್ ಭಟ್ರು ಅಂಚನೆ ನಮ್ಮ ಮಾತೆರ್ನಲ ಕ್ರಿಯಾಶೀಲವಾದ ನಮ್ಮೊಟ್ಟಿಗೆ ನಿರಂತರ ರಾಜಕೀಯವಾದ ಸಂಘಟನೆ ಕೆಲಸ ಮಾಡ್ತಾನಂಚಿನ ಸಂತೋಷ್ ಕುಮಾರ್ ಬೋಲಿಯಾರ್ ನಿತಿನನ್ನೇ ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರದ ಸಂಚಾಲಕರು ಅಂಚನೆ ನಮ್ಮ ದುಂಬು ಮಂಗಳೂರು ವಿಧಾನಸಭಾ ಕ್ಷೇತ್ರ ಪುನಗ ಭಾರತೀಯ ಜನತಾ ಪಾರ್ಟಿದ ಅಧ್ಯಕ್ಷರಾದ ಇನಿ ಜಿಲ್ಲೆದ ಪ್ರಧಾನ ಕಾರ್ಯದರ್ಶಿಯಾದ ಮಂಗಳೂರು ಮಹಾನಗರ ಪಾಲಿಕೆದ ಮಹಾಪೌರರಾದ ಕೆಲಸ ಮಂತ್ರಂಚಿನ ಪ್ರೇಮಾನಂದ ಶೆಟ್ರು ಅಂಚನೆ ಚಂದ್ರಾಸ್ ಉಳ್ಳಾಳ್ರು ಉಪಾಧ್ಯಕ್ಷರಂಚಿನ ರವಿ ಅನ್ನೆ ಪೂಜಾ ಪೈ ವಿದ್ಯಾಕ್ಕ ವಸಂತನ್ನೆ ಮಹೇಶ್ ಅನ್ನೆ ಚಂದ್ರಾಸ್ ಅನ್ನೆ ಸೀತಾರಾಮನ್ನೆ ದಿನೇಶ್ ಅನ್ನೆ ಮೋಹನ್ ರಾಜರು ಅಂಚನೆ ನಮ್ಮ ಮಾತೆರ್ನಲ ಅತ್ಯಂತ ಪ್ರೀತಿದ ಹಿರಿಯಕ್ಲೈನಂಚಿನ ಸೀತಾರಾಮ್ ಬಂಗೇರ್ ಬಕ್ಕ ಸೇಸಪನ್ನೆ ವೇದಿಕೆ ಹಿಡಿತಿನ ಮಾತ ಆತ್ಮೀಯ ಐದು ಬಕ್ಕ ಸೇರಿದ ಮಾತ ಆತ್ಮೀಯ ಸ್ನೇಹಿತರೆ ಇನಿ ಭಾರಿ ಸಂತೋಷದ ಸಂಗತಿ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಅವಳ ವಿಶೇಷವಾದ ಮುಡಿಪನ್ನಾರ್ನ ಈ ಒಂಜಿ ಬಾರಿ ಪೊರ್ಲುದ ದೈವತ ಕಾರ್ಯಲು ಆಪನಂಚಿನ ಒಂಜಿ ಜಾಗಡ್ ಇನಿ ಜಗ್ಗಣ್ಣನ ಭಾರತೀಯ ಜನತಾ ಪಾರ್ಟಿದ ಪದಗ್ರಹಣ ಕಾರ್ಯಕ್ರಮ ಇನಿ ಅತ್ಯಂತ ಯಶಸ್ವಿಯಾದ ನಡತನೆ ಹೆಂಗೆ ಮಸ್ತ್ ಖುಷಿಯ ಹೊಂದಿತ್ತಂಡೆ ಕರಿನ ತಿಂಗಳು 30 ತಾರೀಕಿಗೆ ಯಾನು ಜಿಲ್ಲೆದ ಅಧ್ಯಕ್ಷೆಯಾದ ಪದಗ್ರಹಣ ಆವಡೊಂದು ಪನ್ನಗ ಒಂಜಿ ದಿನಟ್ ಹೆಂಗೆ ನಮ್ಮ ರಾಜ್ಯದ ನಾಯಕರನ್ನಕ್ಲು ಪೂರ ಬಂಡೇರು ಒಂಜಿ ದಿನಟ್ ಇರೆ ರಾಜ್ಯಾಧ್ಯಕ್ಷರು ಬರ್ಬೇರೆ ಪದಗ್ರಹಣದ ಕಾರ್ಯಕ್ರಮಗಳನ್ನು ಮಲ್ಪಡೋದು ನಿಜವಾದ ಭಯಂಕರ ಸವಾಲು ದಯವಂಡು ಒಂಜಿ ದಿನಟ್ ಜನ ಮಲ್ಪೇರೆ ಸಾಧ್ಯ ಉಂಡ ಇಜ್ಜ ಅಂತ ಅನ್ಪುರ ಪೋಡಿಗೆಲ್ಲ ಇತ್ತಂಡೆ ಆಯ್ತು ಒಟ್ಟಿಗೆ ಒಂಜಿ ರೀತಿದ ಆತಂಕ ಇತ್ತಂಡೆ ಆಂಡ ಅಭೂತಪೂರ್ವವಾದ ಬಾರಿ ಮಲ್ಲ ಸಂಖ್ಯೆಡೆ ನಿಜವಾದ ದಕ್ಷಿಣ ಕನ್ನಡ ಜಿಲ್ಲೆದ ಇತಿಹಾಸಡೆ ಬಾರಿ ಮಲ್ಲ ಪದಗ್ರಹಣ ಕಾರ್ಯಕ್ರಮ ಮಲ್ಪೆರೆ ಕಾರಣಕರ್ತರ ಏನಂಚಿನ ನಿಕ್ಲೆ ಮಾತೆರೆಗಳ ಅತ್ಯಂತ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಾವೆ ಇನ್ನು ಅವೇ ಲೆಕ್ಕ ಜಗ್ಗನ್ನೆಲ್ಲ ಬಾರಿ ಮಲ್ಲ ಸಂಖ್ಯೆಡೆ ನಮ್ಮ ಸಂತೋಷನ್ನೇ ನಿರಂತರ ಈ ಭಾಗದ ಕಾರ್ಯಕ್ರಮ ಮಲ್ಪನಾಗ ನಿರಂತರವಾದ ಒಂಜಿ ಜನ ಕನತದೆ ಆ ನಮ್ಮನೆ ಕೆಲಸ ಕಾರ್ಯಗಳನ್ನು ಮಲ್ತೊಂದು ಬತ್ತಿನ ಅಂಚಿನ ಅನುಭವಲ ಅದುಪು ಜಗ್ಗನಾಗ ಅಂಚಾದ ಇನಿ ಬಾರಿ ಮಲ್ಲ ಪ್ರಮಾಣಡ್ ಬಾರಿ ಶೋಕದ ಒಂಜಿ ಮೆರವಣಿಗೆ ಮಲ್ಪನ ಮುಖಾಂತರ ಈ ಒಂಜಿ ಜಾಗಡ್ ಬಾರಿ ಮಲ್ಲ ಪದಗ್ರಹಣ ಕಾರ್ಯಕ್ರಮ ಮಲ್ಪರೆ ಬಾರಿ ಮಲ್ಲ ಸಂಖ್ಯೆಡೆ ಪ್ರೋತ್ಸಾಹ ಕೊರನಂಚಿನ ಮಾತ ಆತ್ಮೀಯ ಬಂಧುಲೆಗ್ಲೆ ಈ ಸಂದರ್ಭದ ಯಾನ ಹೃದಯಪೂರ್ವಕ ಧನ್ಯವಾದ ಸಲ್ಲಿಸವೆ ಯಾರು ವಿನಂತಿ ಮಲ್ಪನು ಮೂಜಿ ವರ್ಷ ಅವಕಾಶ ಒಪ್ಪುನು ಯಾನು ಜಿಲ್ಲಾ ಪಂಚಾಯತ್ದ ಉಪಾಧ್ಯಕ್ಷ ಆದಿತ್ಯ ಎಂಕ ಕಾರ್ ಕೊರ್ದಿತ್ತೇರು ಯಾನು ಯಾಪಲ ಎಣ್ಣೆ ಹೊಂದಿತ್ತೀನಿ ಲಾಸ್ಟ್ ಮೂಜಿ ತಿಂಗೋಲ ಅನ್ನಕ ಮೂಜಿ ತಿಂಗೋಲು ಪುನಕ ಯಾನು ಗಾಡಿನಕ್ಕೆ ಹೆಚ್ಚು ಕಡಿಮೆ ಬಿಡ್ತೇನೆ ದಯಬಂಡ ಜನಕ್ಲೆಗೆ ಎಂಕ್ಲ ಅಭ್ಯಾಸ ಆವಡು ಜನಕ್ಲೆಗ್ಲ ಅಭ್ಯಾಸ ಆವಡು ಮುಕ್ಲು ನನ್ನ ಈ ಗಾಡಿ ತಿರ್ಗಿದ ಎಂಕ್ ವಿನಿ ಅಭ್ಯಾಸ ಎಂಕ್ ತತ್ತಂಡ ಎಂಕ್ಲ ತೊಂದರೆ ಅಂಚ ಅದು ಜನಕ್ಲೆಗ್ಲ ಅಂಬಿ ಬಾರಿ ತಿರ್ಗೊಂದಿತ್ತೆ ಕಣ್ಣು ತೋಜ ಹೊಂದಿದ್ದಾಣ ಬ್ಯಾಗ್ ಮೂಜಿ ತಿಂಗಳು ಬಾರಿ ಅಡರ್ದನು ಬ್ಯಾಗ್ ತರೀಕಂದು ಯೋಚನೆ ಅಂತ ಅವಲೇ ಎಂಕ್ಲು ತಾಪತ್ರೇನೆ ಅದಕ್ಕೋಸ್ಕರ ಮೂಜಿ ತಿಂಗಳಿಗೆ ದುಂಬೆ ಗಾಡಿನ ಅಂತ ಬಿಡ್ದು ಯಾನು ಅಭ್ಯಾಸ ಮಲ್ತಿದ್ದಿತ್ತೆ ಇತ್ತೆ BJP ಕಾರ ಕೊಡ್ತೇವೆ ಹೆಂಗೆ ಹೋಗ್ಲ ಹಿರಿಯರ್ನಕ್ಲು ಪೂರ ಸೇರಿದು BJP ಕಾರ ಕೊಡ್ತೇವೆ ಮಾತೆಲ್ಲ ಕೆಲವರು ಫಣಿಯರುಂಡು ಮುರಣಿ ಮೊರ ಐಟ್ ಬರೋಂದಿತ್ತಾರೆ ಮಾರೆ BJP ಕಾರ್ಡ್ ಬನ್ನ ಬಾರಿ ಖುಷಿ ಆಪನೀರು ಎಂತೂನಾಗ ಎಲ್ಲ ನೀ ಜಪ್ಪನಾಗ ಎಂಚ ಆಪನನ್ನು ಬಂದ್ರೆ ಆಪಿಚ್ ಮೂಜಿ ವರ್ಷ ಕರಿನಾಗ ಅಂಚ ಅದು ಯಾರು ನೆನಪು ಮಲ್ಪನು ಜಗ್ಗನ್ನ ನಮ್ಮ ಮಾತ ವೇದಿಕೆ ಕುಲ್ದು ನಾಕ್ಲುಪ್ಪ ಎತ್ತಿರ್ತು ಕುಲ್ದು ನಾಕ್ಲುಪ್ಪ ಇದು ಪೂರ ಅಧಿಕಾರ ಜವಾಬ್ದಾರಿ ತಾತ್ಕಾಲಿಕ ನಮ್ಮ ಜೀವನ ಶಾಶ್ವತ BJP ಶಾಶ್ವತ ಅಧಿಕಾರ ಇನಿ ಬರ್ಕೊಂಡು ಜವಾಬ್ದಾರಿ ಇನಿ ತಿಕ್ಕೊಂಡು ಎಲ್ಲ ನನ್ನವರಿಯಾಗಿ ನನ್ನಂಜಿ ತಿಕ್ಕೊಂಡು ಯಾರು ನಿಜವಾದ ಪೋಯಿನ ಸಲ ಚಂದ್ರಾಸ್ ಎಂಕ ಅಧ್ಯಕ್ಷ ತಿಕ್ಕೊಡು ಅಂತ ಅನ್ಪನ ಭಾರಿ ಹೋರಾಟ ಕಿರಿಕಿರಿ ಪೂರ ವ್ಯತ್ಯಾಸಲು ಪೂರ ಆದಿತ್ತನ ಎನ್ನ ಮೂಜಿ ತಿಂಗೋಲು ಜಾಸ್ತಿ ಆಯ್ನಕ್ಕೋಸ್ಕರ ಎಂಕ ಅಧ್ಯಕ್ಷ ಆತಿಜಿ ಅಂಚಾದ ಎನ್ನ ಮೆಗ್ಗೆ ಚಂದ್ರಾಸ್ ಪಂಡಿತ್ ಹೌಸ್ಗು 4 ವರ್ಷ ಅಧಿಕಾರ ತಿಕ್ಕನು ಅಂಡ ದೇವರೇ ನನ್ನ ಕನತದ ಜಿಲ್ಲೆದ ಅಧ್ಯಕ್ಷ ಮಲ್ತೇರು ಇನ್ನು ಜಿಲ್ಲೆದ ಅಧ್ಯಕ್ಷ ಮಲ್ತೇರು ಇಂದು ದೇವ ಇಚ್ಛೆ ಇನಿ ತಿರ್ತುಕುಲ್ದನಾಗ್ಲಿ ಎಲ್ಲ ಎರಾವರಿ ಬತ್ತದ ಜಿಲ್ಲೆದ ಅಧ್ಯಕ್ಷ ಯಾರು ಮೂಜಿ ವರ್ಷ ಕರಿಬಕ್ಕ ಯಾನು ತರೆಕದೆ ತನ್ನ ಅವಶ್ಯಕತೆ ಜಂಕೆ ನಿತಿಕಿದೀನಿ ಯಾನೇ ವೇರಪ್ಪು ನೀನು ಹೌದಾಲ ಪ್ರಶ್ನೆ ಇಜ್ಜಿ
ಅಧಿಕಾರ ಕೊರ್ನಾಗ ಈತ ಜನಕ್ಕೆ ಮುಲ್ಪಾಗಿ ಕೆಲವು ಜನಕ್ಕೆ ಜಗ್ಗನ್ನಾಗ ಅಧಿಕಾರ ಕೊರ್ದುಪ್ಪೆರೆ ಅದು ಯಾರು ಜಿಲ್ಲೆಡ್ ಕೊರ್ನಾಗ ಹೆಂಗೆ ಕೊಂಜಾತ ಜನಕ್ಕೆ ಕೊರ್ದುಪ್ಪೆರೆ ಯಾರು ಎಂಕ್ ಮಾತ್ರಗಳ ಸಮಾಧಾನ ಮಲ್ಪೆರೆ ಎಂಕ್ ಸಾಧ್ಯನೇ ಜಂಕಿತ ಏರಿಯನ ನಾವು ಸಂಶಯ ಹಿಡಿದುಪ್ಪೇರು ಏರು ಸರಿಟು ದುಪ್ಪೇರು ಎಂಕೆ ಪೊಡಿಗೆ ದಯಬಂಡ ಪೂರರೆಗ್ಲ ಕೊರ್ರೆ ಆತಿಜಿ ಪೂರರೆಲ್ಲ ಸಮಾಧಾನ ಮಲ್ಪೆರೆ ಆಪುಲ್ಲ ಇಜ್ಜಿ ಅಣ್ಣ ಒಂಜಿ ಮಾತ್ರ ನಿಕ್ಲಿಗೆ ಅನ್ನ ಬಾರಿ ಗಟ್ಟಿಡು ಧೈರ್ಯೋಡು ಪನ್ಪೆ ಈ ಜಿಲ್ಲೆಡ್ ಮಾತ ಸಮುದಾಯಲ್ಲ ಮಾತ ಜಾತಿ ದಕ್ಲಿಲ್ಲ ಎಲ್ಲೆಲ್ಲೇ ಜಾತಿ ದಕ್ಲಿನ ಗುರುತಿಸಾದ ಮಂಡಲದ ಅಧ್ಯಕ್ಷ ಮಲ್ತನಂಚಿನ ಬಾರಿ ಮಲ್ಲ ಇತಿಹಾಸ ಇತ್ತನ ಈ ಸರಿ ಇದು ಬನ್ನಿಯಾರೆ ನಾನು ಅತ್ಯಂತ ಸಂತೋಷ ಪಡೆದೆ ನಾನು ಪನೊಂದಿತ್ತೇನೆ ನಾನು ಓಪನ್ ಪಾತ್ರನಿಗೆ ಅಂದಾಲ ಯಾಪಲ್ಲ ಬೋಡಿ ಯಾಪ ಪನೊಂದಿತ್ತೆ ಪೂರ ಸೆಟ್ ನಗ್ಲಲ್ಲ ಪೂಜಾರ್ ನಗ್ಲಲ್ಲ ಮಾತ್ರ ಕನವಚ್ಚಿ ಮಾರ್ರೆ ಎಲ್ಲೆಲ್ಲೇ ಜಾತಿ ದಕ್ಲಿಲ್ಲ ನಮ್ಮ ಅವಕಾಶ ಕೊರಡು ಅಕುಲ ದುಂಪರಡು ಅಂಚ ಅದು ಎಂಕ ಮೂಡಬಿದ್ರೆ ಒಂಜಿ ಜಾತಿ ಕೊರ್ನ ಮಂಗಳೂರು ಉತ್ತರಡು ಒಂಜಿ ಜಾತಿ ಕೊರ್ರೆ ಅಂಡ್ ಮಂಗಳೂರು ಉತ್ತರಡು ಕೊರ್ನಂದಾಂಡ ದಕ್ಷಿಣದ ಪಿರೊಂಜಿ ಜಾತಿ ಕೊರ್ರೆ ಅಂಡ್ ದಕ್ಷಿಣ ಕೊರಡು ಕೊರ್ನಂದಾಂಡ ನಮ್ಮ ಉಳ್ಳಾಲಡು ನನೊಂಜಿ ಜಾತಿ ಕೊರ್ರೆ ಅವಕಾಶ ಅಂಡ್ ನಿಜವಾದ ಎನ್ನನೇ ಒಂಜಿ ಒರಿಯನ ತೀರ್ಮಾನ ಅತ್ತು ಒಟ್ಟು ಸಂಘಟನಾತ್ಮಕವಾಯಿನಂಚಿನ ಮಾತಿರ್ನಲ್ಲ ತೀರ್ಮಾನ ಅಂಚ ಅದು ನನ್ನ ಬೇತೆ ಜವಾಬ್ದಾರಿಲು ಸಂಘಟನಾತ್ಮಕ ಜವಾಬ್ದಾರಿಲು ಬೇತೆ ಜವಾಬ್ದಾರಿಲು ಉಂಡು ಮಸ್ತ್ ಜನತ ಮನಸ್ಸು ಆಸೆ ಉಪ್ಪು ಎಂಗ್ ತಿಕ್ಕೊಡು ಆಂಡ ಮನಸ್ಸುಡು ಒಂಜಿ ಗಟ್ಟಿ ಪೊಡು ಎಂಗ್ ಏತ್ ಟೈಮ್ ಪಾರ್ಟಿ ಕೊರ್ರೆ ಆಪುನೊಂದಲ್ಲ ಯೋಚನೆ ಮಲ್ಪನಂಚಿನ ಕಾಲಘಟ್ಟಡೆ ಇನಿ ಉಲ್ಲ ಪಾರ್ಟಿ ಏರಾಲ ಜವಾಬ್ದಾರಿ ದೇತೊಂದು ಇತ್ತಂದಾಂಡ ಅಕ್ಲೆಗೆ ಒಂಜಿ ಪೊರ್ತು ಮನಿಪಂದೆ ಕುಲ್ನ ಪರಿಸ್ಥಿತಿ ಇಜ್ಜಿ ಇನಿ ಚಂದ್ರಾಸುಗೆ ಜವಾಬ್ದಾರಿ ಕೊರ್ನಲ ಬರ್ಚಿ ಆ ಜನ ಬಂದ್ರು ಎಂಕ್ ಒಂಜಿ ಖಾಲಿ ಎಲ್ಲಿ ಎತ್ತನೆ ಯಾವ ಎಂಕ್ ಊಲ ನಿಕ್ಲಿನ ಜವಾಬ್ದಾರಿ 4 ವರ್ಷಡಿ ಆನ ಚಂಡಿ ಚಪಾತಿ ಅದು ಪೋಯ ನಾನು ಕೇಳಲೆ ಎದುರು ಗುಲ್ಲಾದ ಫನ್ಪುನಿ ಅಂದಲ್ಲ ಪಿರಾಡು ಫನ್ಪುನತ್ತು ಆ ನಮನೆದ ಚಟುವಟಿಕೆ ಉಂಡು ಆ ಚಟುವಟಿಕೆಯನ್ನು ಪೂರ್ಣ ಪ್ರಮಾಣದ ಮಲ್ಪನಂಚಿನ ಅವಶ್ಯಕತೆ ಉಂಡು ಪಾರ್ಟಿ ಜವಾಬ್ದಾರಿ ದೇತೊಂದು ಕೆಲಸ ಮಲ್ತನ ಪೂರ್ಣಲ ಕತೆ ಈತೆ ಅಂಚ ಮಂಡದ ಪಾರ್ಟಿದ ಚಟುವಟಿಕೆ ದುಂಪೋಡು ಐನು ಕೆಲಸ ಮಲ್ಪನಂಚಿನ ಪ್ರತಿವರಿ ಅನ್ನಲ್ಲ ಜವಾಬ್ದಾರಿ ಉಂಡು ಐನು ದುಂಬು ಕೊನಪನಂಚಿನ ಪ್ರಯತ್ನ ಮಾತೆಲ್ಲ ಮಲ್ಪೋಡು ಅಂಚ ಅದು ಇನಿ ಮಂಡಲದ ಟೀಮ್ ಮಲ್ಪನಾಗಲ್ಲ ನಿಗ್ಲ ಮನಸ್ಸುಡುಪುಡು ಒಂದು ಪೂರ ಸತ್ಸೇರ್ನ ಪಿರಾಡು ಕೈ ಉಂಡದಾದಂದು ಎಲ್ಲ ಯೋಚನೆ ಮಲ್ಪೊಚ್ಚಿ ಯಾನು ಪ್ರಾರಂಭಡೆ ಬಂತೇನು ಏರೆಲ್ಲ ತಾರತಮ್ಯ ಮಲ್ಪೊಚ್ಚಿ ಏರೇರಿಗೆ ಅವಕಾಶ ಉಂಟಾಗ್ಲೆ ಪೂರೇರಿಗೆ ಅವಕಾಶ ಕೊರ್ಲೆ ಏರು ಬೆಂತೆ ಆಗ ಅವಕಾಶ ಕೊರ್ಲೆ ಅಂಚ ಮಾಡಿದ ಭಾರಿ ಬೆಂತನಾಗ್ಲಿಲ್ಲ ಕೆಲವು ಸಾರಿ ಅವಕಾಶ ಇಜ್ಜಂದ ಆತಿನಲ್ಲ ಹೆಂಗೆ ನನ್ನ ಕಣ್ಣ ಎದುರುಡು ಉಂಡು ಮನಸ್ಸಿಗೆ ಕಿರಿಕಿರಿ ಆಪುರು ಇನ್ನು ಪುದರ ಫಂಡಿಜಿಂದ ಆಡಲ್ಲ ಹೆಂಗೆ ಗೊತ್ತು ಇಂಚಿತ್ತಿನ ವ್ಯಕ್ತಿ ಇಂಚಿತ್ತಿನಾರು ಭಾರಿ ಬೆಂತೇರು ಅರೆಗೆ ಅವಕಾಶ ಇಜ್ಜಿ ಬೊಕ್ಕೊಂಜಿ ಜನಕ್ಕೆ ಅವಕಾಶ ತೆಗೆದಂಡೆ ಈ ಪೂರ ಬ್ಯಾಲೆನ್ಸ್ ಮಲ್ಪನಾಗ ಜಗ್ಗಣ್ಣೆ ಒಂಜಿ ತಮ್ಮ ಏರಾಣಲ್ಲ ಹೆಂಗೆ ಕೊಂಚ ಅವಕಾಶ ಕೊರ್ಚಾರತ್ತ ಅಂತ ರಪ್ಪ ಫೋನ್ ಮಲ್ಪನ್ ಜಗ್ಗಣ್ಣೆ ಇಂದೆ ಅರೆ ಕೊಂಚ ಕೊರಡತ್ತ ಅಂಚ ಆಪುಜಿ ಜಗ್ಗಣ್ಣ ಅಮೂಲ್ ಇರೆಗೆ ಆಜು ಜನ ಉಪಾಧ್ಯಕ್ಷ ಮಾತ್ರ ಮಲ್ಪರೆ ಆಪುನಿ ಇರ್ನ ಗೋವರ್ಧನ ಉತ್ಸವದ ಲೆಕ್ಕ ಆಜು ಜನ ಗೌರವ ಸಲಹೆಗಾರರು ಪಾಡ್ರೆ ಆಪುಜಿ ನೇಟಿಗೆ ಆಜು ಜನ ಅಧ್ಯಕ್ಷ ಉಪಾಧ್ಯಕ್ಷ ಮಾತ್ರ ಮಲ್ಪರೆ ಆಪುನಿ ಆಜು ಜನ ಕಾರ್ಯದರ್ಶಿ ಮಲ್ಪರೆ ಅರ್ನ ಮನಸ್ಸೆಡ್ಡೆ ಅರ್ನ ಮನಸ್ಸಿಗೆ ಆಪುನಿ ಪೂರೆಲ್ಲ ಬರಡು ಪೂರ ಕೊರ್ಕ ಮಂತ ಜನಕ್ಕೆ ಪೂರೆರೆಗ್ಲ ಒಪ್ಪಾಡು ಓಡೆ ಕೊರ್ಪುನಿ ನೇಟು ವ್ಯವಸ್ಥೆದ ಅಡಿಟೆ ಕೊರಡು ಆಯ್ತು ಜಾಸ್ತಿ ಎರೆಗ್ಲ ಕೊರ್ರೆ ಆಪುಜಿ ಯಾಕಡೆ ಹೊನದಿತ್ತಾರೆ ಒಂಜಿ ಜನಕ್ಕೆ ಕೊರತೆ ಮರ ಅರೆಗೆ ಬುರ್ಚಿಗೆ ಅರೆನ್ ತೆಪ್ಪುಕ ಬೊಕ್ಕೊರೆ ಕೊರ್ಕ ಅವು ಆಪುಜಿ ಅಂಚ ಆಪುಜಿ ಆರು ನನ್ನ ರಾಜೀನಾಮೆ ಕೊರಡು ರಾಜೀನಾಮೆ ಕೊರನ ಮಾತ್ರ ಅರ್ನ ಸ್ಥಾನಕ್ಕೆ ನನವರಿ ಅನ್ ಮಲ್ಪೊಲಿ ಒಂದು ಪಕ್ಷದ ವ್ಯವಸ್ಥೆದ ಅಡಿಟ್ ಆಪುನಂಚಿನ ಒಂಜಿ ನೇಟ್ ನಮ್ಮ ಪೋಡು ಐನು ಮೀರ್ದು ನಂಗೆ ಸಂಘಟನಾತ್ಮಕವಾದ ಮಲ್ಪರೆ ಆಪುಜಿ ಅಂಡ ಒಟ್ಟುದಾದ ಪಂಡ ಜಗ್ಗಣ್ಣನ ಮನಸ್ಸು ಅರ್ನ ಮನಸ್ಸು ಪೂರೆಲ್ಲ ಬೋಡು ಅನ್ಪನ ಉಂಡು ಒಂಜಿ ಪಿನಿ ಎಂಕ ಪೊಡಿಗೆ ಆಪುನ ಎಕಡೆ ಪಂಡಿರಾರು ಈ ಇದನ್ನ ಅನುದಾನ ಕನೇರೆ ಸಸ್ಸನ್ನೇ ದಾಲ ಚಿಂತೆ ಜಿನ್ ಯಾನೆ MLC ಆತನ MLA ಆತೀನಿ ಹತ್ತು ಸ್ವಾಮಿ ಯಾನೆ ಪಾರ್ಟಿದ ಅಧ್ಯಕ್ಷ ಆತೀನಿ ಇರು ಹೆಚ್ಚ ಬಂಡ ಚುನಾವಣೆ ಕೆಲಸ ಮಲ್ಪರೆ ಬೂತ್ ಅಧ್ಯಕ್ಷನ ಕಾರ್ಯದರ್ಶಿ ಪಿನಿದಾದ ಇನ್ಫ್ಲುಯೆನ್ಸ್ ಬಂತು ಮಲ್ಪೊಲಿ ಇರು 80 ಲಕ್ಷ ಅನುದಾನ ಕೊರ್ಲೆ ಬಂಡ ಏನಾರ್ದು ಕೊರ್ರೆ ಯಾವಂದು ಈ ರೈಕ್ ಏರ್ನ ಜನಪ್ರತಿನಿಧಿ ನಕ್ಲ ಕೈ ತೊಡೆ ಪೋಡು ಎದುರು ಕುಲ್ದಿನಕ್ಲು ಪೂರ ಎಣ್ಣೀರು ನನ್ನ ರೋಡ್ ಒಂಜಿ ಬಾಕಿ ಆತನು ಮೇರಡ ಬಂಡ ಅವನು ದುಪುರ ಒಂಚೂರು ಸೂಕ್ಷ್ಮ ಸಂಗತಿಲು ಅಂಚಾದೆ ಒಟ್ಟು ಭಾರಿ ಜಾಗೃತಿ ಕೆಲಸ ಮಲ್ಪನಂಚಿನ ಒಂಜಿ ಸಂದರ್ಭದ ನಮ್ಮ ಮಾತಿರ್ಲ ಬತ್ತದ ಎತ್ತದ ಇನಿ ಭಾರಿ ಎಡ್ಡ ರೀತಿಯ ಕೆಲಸ ಮಲ್ಪನಂಚಿನ ಸಂಗತಿಲೆಗೆ ನಮ್ಮ ಮಾತಿರ್ಲ ಒಟ್ಟಾದು ಒಂಜಾದು ಮಾತಿರ್ಲ ಒಟ್ಟು ಕೆಲಸ ಮಲ್ಪಗ ನನಾತು ಜನಕ್ಕೆ ಜಿಲ್ಲೆಡೆ ಜವಾಬ್ದಾರಿ ಕೊರ್ಪನಕ್ಕೆ ನಾನು ಭಾರಿ ಪ್ರಯತ್ನ ಖಂಡಿತವಾದ ಸಂತೋಷನ ಮಲ್ಪೆ ದಯಬಂಡ ಈ ಕ್ಷೇತ್ರಡೆ ಏರೇರೆ ಬಂತೆ ಏರೇರು ಬೆಂತೇರೆ ಪೊಂಜೋನಕ್ಲಿಗೆ 50% ಮೋದಿಯೇ ಕೊರಿಯರು ಮೋದಿ 50% ಕೊರಿಯರ್ ಅಂಚಾದುಪ್ಪನಾಗ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ 50% ನಿಕುಲೆ ಅಂತಾರೆ ದುಮ್ಮದ ದಿನಕ್ಲೆ MLA ನಿಕುಲೆ ಅಂತಾರೆ ರೆಡಿ ಆವಡತ್ತಂದು ಎಂಕ್ಲು ಪೋಯ ಪೂರ ಅಂತಂದು ಎಂಕ್ಲು ಬರೀ ಕುಂತೋಡು ಹಾಕೋನು ದಯಪಂಡ ಈ ಜಿಲ್ಲೆಯಲ್ಲ ಮೂಚಿ ಜನ ಪಂಜೋನಕ್ಲೆಗೆ ಬರ್ಕೊಂಡು ಅಂಚಾದು ಪಂಜೋನಕ್ಲೆಲ್ಲ ಸಕ್ರಿಯವಾದ ದಾಲ ಈ ಸರಿ ಎಂಕ್ ಪದಾಧಿಕಾರಿ ತಿಕ್ಕಿದ್ದೀಜಿ ಎಲ್ಲ ಚಿಂತೆ ಮಲ್ಪನ ಅಗತ್ಯ ಇಜ್ಜಿ ಎಂಗ್ ಮುರಣೆ ಒಂದು ಟಿಕೆಟ್ ಫಂಡೇರು ಮುರಣೆ ಒಂದು ಟಿಕೆಟ್ ಫಂಡೇರು ಹತ್ತು ಮರ್ರೆ ಈ ಎಂಕ್ಲೆಗೆ MLA ಆವಡು ನಾಂಡ
ಜಗನ್ನ MLA ಆವಡುಂದಾಂಡ ಎಂಕ್ಲೆಗೆ ದಾದಾಲೊಂದು ಪ್ರಮುಖ ಜವಾಬ್ದಾರಿ ಇತ್ತಿನ ಮಾತ್ರ MLA ಕ್ಯಾಂಡಿಡೇಟ್ ಯಾರು ಆಪುನೇನು ಯಾನು ಪೋಯಿ ಸರಿ ದಾಲ ಇಜ್ಜನ್ನು ಮಾರ್ರೆ ಜಿಲ್ಲೆಡ್ ಒಂಜಿ ಕಾರ್ಯದರ್ಶಿ ಆದಿತ್ತೆ MLA ಕ್ಯಾಂಡಿಡೇಟ್ ಆಯ್ಜ MLA ಕ್ಯಾಂಡಿಡೇಟ್ ಆದಿಜ ಕ್ಯಾಂಡಿಡೇಟ್ ಆವಡುಂದಾಂಡ ಆಯನ ಯೋಗಡು ಆಯನ ಹನೆಟ್ ಅವು ಪೂರ ಬರೆದುಪ್ಪೊಡು ದಾಲ ಐಪ್ರಿ ದಾಲ ಚಿಂತೆ ಮಲ್ಪೆರಜ್ಜಿ ದಾಲ ಇಜ್ಜ ಅಂದ್ರೆ ಬರ್ತದೆ MLA ಆಪುಜೇರ ಮುರಣಿ ನಾರಾಯಣ ಬಾಂಡೆ ಪನ್ಪುನಾರು ಅರ್ನ ಪುದರ್ಡೆ ಇಜ್ಜಾಂಡ್ಗೆ ಮುರಣಿ ಡೆಲ್ಲಿ ಚರ್ಚೆ ಮಲ್ಪನಾಗ ಬಂಡೆ ಅರ್ನ ಪುದರೇ ಇಜ್ಜಾರೇನು ರಾಜ್ಯಸಭೆ ಕಡಪಿಡಿಯರು ಶಿವರಾಮ್ ಸಿದ್ದಿ ಪನ್ಪುನಾರು ಕಾಡು ಒಟ್ಟಾರೆ ಸಮಾಜ ಸೇವೆ ಮಲ್ತಂದಿತ್ತೀರ ಆರು ವಿಧಾನ ಪರಿಷತ್ ಸದಸ್ಯರಾಯ್ಚಾರ ನಮ್ಮ ಪಾರ್ಟಿಡಿಂದು ಮಾತ್ರ ಸಾಧ್ಯ ಇನ್ನು ಜಗ್ಗಣ್ಣೆ ಓಲಾಂಡಲ ಮಂಡಲ ಅಧ್ಯಕ್ಷ ಆದ್ಯರಿಂದ ಅವು BJP ಮಾತ್ರ ಸಾಧ್ಯ ಬೇತೆ ಆ ಪಾರ್ಟಿಡ್ಲ ಆದ್ಯಾರು ಸಾಧ್ಯ ಇಚ್ಚಿ BJP ಮಾತ್ರ ಅದೇ ಅಂಚ ಮಂಡದ ಅರೆಗೆ ಬರಿಯಾಗ ಅರ್ಹತೆ ಇತ್ತಿನ ಕೆಂಡ ನನ್ನ ರಡುಮೂಜಿ ಜನಕ್ಕೆ ಬೇತೆ ಜನಕ್ಕೆ ಅರ್ಹತೆ ಇತ್ತು ನಗ್ಲಿಕ್ಕೆ ಯಾನು ಈ ಸಂದರ್ಭ ನಿಗ್ಲ ವಿನಂತಿ ಮಲ್ಪನು ಜಗ್ಗಣ್ಣನ ಎನ್ನದಾಲ ಪೂರ್ವಾಗ್ರಹ ಪೀಡಿತ ಆದ ಅಧ್ಯಕ್ಷ ಯಾರಿಗೆ ಯಾನು ಸಪೋರ್ಟ್ ಮಲ್ತೀನಿ ಅತ್ತು ಈ ಊರದ ಅತ್ತು ನನ್ನ ಇಡೀ ಕ್ಷೇತ್ರ ಅತ್ತು ನನ್ನ ಪಿದೈಡ್ ಪಂಚಾಯತ್ ಹಿರಿಯಾಕುಲು ಪನ್ಪನಾಕುಲು ಒಂಜಿ ದಿನ ಬದ್ದದ ಪಂಡೇರು ಮರಯ ನಿಕ್ಲು ಯಾಪಲ ಪಕ್ಷಡ್ ಇತ್ತನಕ್ಲೇನೆ ಸಕ್ರಿಯವಾದ ಎದುರು ತೋಜಿನಕ್ಲೇನೆ ಪೂರ ಮಲ್ಪಾರು ಆ ಪಿರಾಗ ಓಟು ಬಂದಾಗ ಅದನ್ನ ಸಾಮಾಜಿಕವಾದ ಓಲಾ ಒಂಜಿ ಮೂಲೆಡ್ ಕೆಲಸ ಮಲ್ತಂದು ಇತ್ತನಾಗ್ಲೇನೆ ನಿಕ್ಲಿ ಕಂತದ ಯಾಪ ಜವಾಬ್ದಾರಿ ಏನು ಕೊರ್ಪಾರು ನಿಕ್ಲ ಮನಸ್ಸಲ್ಲ ಬರೋಡದ ಈಲ ಅಂಚಿನ ಏನತ ಮರ ಈ ಒಂಜಿ ಈ ನಮನೆ ಒದ್ದಾಡದು ಪೂರ ಬೈದನೆ ನಿಕ್ಲ ಅಂಚಿನ ಒಂಜಿ ಭಾವನೆ ಇಜ್ಜ ನಿಕ್ ಪನ್ನಾಗ ಹೆಂಕಾಂಡು ಆರು ಪನ್ಪುನ ಸರಿ ಇಂದುಲ ಸರಿ ಅವಲ ಸರಿ ಹೂವಾಂಡಲ ಒಂಜಿ ತೀರ್ಮಾನ ಮಾತ್ರ ಯಾನ್ ದೇತ ನೋಡು ಅಂಚಾದ ನಿಕ್ಲಿಗೆ ಸರಿಯಾ ತಪ್ಪ ಜಗ್ಗಣ್ಣನ ಯಾನ್ ತೀರ್ಮಾನ ದೇತಂದೆ ಜಗ್ಗಣ್ಣ ಮೂಜಿ ವರ್ಷ ನಮ್ಮ ಭಾರಿ ವಿಶ್ವಾಸಡು ಮಾತೆರ್ಲ ದೀತನಂಚಿನ ವಿಶ್ವಾಸದ ಲೆಕ್ಕ ನಮ್ಮ ಮಾತೆರ್ಲ ಒಟ್ಟಾದ ಒಂಜಾದ ಪೂರರೆಲ್ಲ ಇಡೀ ಟೀಮ್ ಆದ ಕೆಲಸ ಮಲ್ಪನಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ಪಗ ಅಂತ ಪನೊಂದು ಎಡ್ಡೆ ಪದಗ್ರಹಣ ಇನಿ ದಕ್ಷಿಣ ಕನ್ನಡ ಜಿಲ್ಲೆದ ಪದಗ್ರಹಣ ಬುಂಡ ಒಂಜಿ ಮಂಡಲದ ಪದಗ್ರಹಣ ಅತ್ಯಂತ ಯಶಸ್ವಿಯಾಯಿನ ಪದಗ್ರಹಣ ಆಯ್ನ ಜಾಗುವ ಬಣ್ಣ ಮಂಗಳೂರು ವಿಧಾನಸಭಾ ಕ್ಷೇತ್ರ ಐಕ್ ಎಕಡೆ ಬ್ರಜೇಶ್ ಎಲ್ಲ ಬನ್ನಿ ಸಂಘಟನಾತ್ಮಕವಾದ ಶಕ್ತಿ ಇತ್ತಿನ ಜಾಗುವ ಬಂಡ ಅವು ಮಂಗಳೂರು ವಿಧಾನಸಭಾ ಕ್ಷೇತ್ರನೇ ಆಂಡ ಓಟು ಬಂದಾಗ ನಮ್ಮ ಕಮ್ಮಿ ಅಪ್ಪ ನಮ್ಮಡ ಉಪ್ಪಡ ನನ್ನ ಸಂಗತಿ ಬಂಡ ಓಟು ಅಂಚ ಬಂಡದು ನನ್ನ ಓಟು ಗುಂತೆರೆಗೋಸ್ಕರ ಯಾನು ದಾಲ ಪನೊಂದಿಜ್ಜಿ ಏರ್ಲಾವು ಮುಲ್ಪ ನಮ್ಮ ದುಂಬುದ ದಿನಕ್ಲೇಡಿ ಏರು ಉಂತುನಲ್ಲ BJP ಗೆಂದಾವನಂಚಿನ ಕೆಲಸ ಮಲ್ಪಡು ಲೋಕಸಭೆ ಚುನಾವಣೆ ಮನ್ನಾಗ 75,000 ಓಟುನು ಲೋಕಸಭೆ ಏರು ಉಂತುನ ನಮ್ಮ ಗೆಂದಾವನೆಗೆ ರಾಮ ಮಂದಿರ ಆಪನೆಗೆ ವಾನಮನೆ ನರೇಂದ್ರ ಮೋದಿ ಕೆಲಸ ಮಲ್ತಾರೆ ಅಂಚ ಕೆಲಸ ಮಲ್ಪನಂಚಿನ ಅವಶ್ಯಕತೆ ಉಂಡು ಈ ಪನೊಂದು ಸಂಘಟನಾತ್ಮಕವಾದ ಪೂರೆಲ್ಲ ಕೆಲಸ ಮಲ್ಪಗ ಒಂಜಿ ರಡ್ಡು ರಾಜಕೀಯ ಸಂಗತಿಯಲ್ಲಿ ನಿಕ್ಲ ಗಮನಕ್ಕೆ ಕನಯರ ಇಚ್ಛಿಸುವೆನು ಒಂಜಿಮೇಟು ನರೇಂದ್ರ ಮೋದಿ ಮುರಣಿ ಎಂಗ್ಲು ಡೆಲ್ಲಿ ತುಯ್ಯ ಎಂಕ ಒಂಜಿ ಸೌಭಾಗ್ಯ ತೋಜ ಕೊರ್ನಂಚಿನ ಉಳ್ಳಾಲದ ಮಂಗಳೂರದ ಜನತೆಗೆ ಮತದಾರರಿಗೆ ಪಕ್ಕ ಕಾರ್ಯಕರ್ತರಿಗೆ ಅತ್ಯಂತ ಹೃದಯಪೂರ್ವಕ ಧನ್ಯವಾದ ಸಲ್ಲಿಸವೆ ಅಂಚಿನ ಒಂಜಿ G20 ಆಯ್ನಂಚಿನ ಒಂಜಿ ಹಾಲಿಡ್ ಆ ಒಂಜಿ ನೇಟ್ ನರೇಂದ್ರ ಮೋದಿ ಎದುರು ಕುಲ್ಲುದ ಆಪನಂಚಿನ ಒಂಜಿ ಸಮಾವೇಶ ಕಡಪುಡ್ ನೇಟ್ ನಿಕ್ಲು ಮಾತಿರ್ಲ ಸಾಬಾಗಿಲ್ಲ ಒಂದು ಪನಿಯರ್ ಅತ್ಯಂತ ಸಂತೋಷ ಪಡೆಪೆ ಅಂಚಿನ ಒಂಜಿ ಜಾಗಗೆ ನಾನು ಕೊನೋದು ಎತ್ತಾರು ಯಾನು ವಿನಂತಿ ಮಲ್ಪನು ನರೇಂದ್ರ ಮೋದಿ ಎತ್ತು ಎಡ್ಡೆ ಉಳ್ಳೇರು ಸಮಾವೇಶದ ದುಂಬು ಬೈದೇರು ಸಮಾವೇಶ ಎಂಡಾಯಿನೇಟಲ್ಲಿ ಅಲ್ತು ಲಕ್ಕೀಜರಾರು ಅವು ಬಿಡ್ಲೆ ಅರೆಗೆ ಒಂಜಿ ಒಂದು ಬಾಯಂಗವನ ಸಮೇತ ಬರ್ಪುಜಿ ಒಂಜಿ ಮೋಣೆ వచ్చిನ ಸಮೇತ ಬರ್ಪುಜಿ ಆರು ಏತ್ತು ಉಲ್ಲಾಸೋಡು ಕಡಾ ಕಡಿ ಕುಲ್ವೇರು ಎಂಕ್ಲೆಗೆ ಮೂಲ 10 ನಿಮಿಷ ಕುಲ್ವೇರ ಆತಿಜಿ ಆರು ಇಡೀ ಆತು ಪೊರ್ತುಲ ಒಂಜಿ ಎಂಚ ಕುಲ್ವೇರಾರು ನಿಜವಾದ ಒಂಜಿ ದೇವೇರಾರು ಅಂಚಿತ್ತಿನ ದೇವರನ್ನು ಪಿರೋರ ಈ ದೇವರನ್ನ ಜಾಗಡ್ ಪ್ರತಿಷ್ಠೆ ಮಲ್ಪನ ಅಂಚಿನ ಅವಶ್ಯಕತೆ ಉಂಟು ನಮ್ಮೊಂಜಿ ಯುಗ ಪ್ರಾರಂಭ ಆಂಡಂದು ಲೆಕ್ಕ ರಾಮ ಮಂದಿರ ಯಾಪ ಮುರಾಣಿ ಪ್ರಾಣ ಪ್ರತಿಷ್ಠೆ ಆಂಡ ಅವು ಯುಗ ಪ್ರಾರಂಭ ಆಂಡಂದು ಲೆಕ್ಕ ರಾಹುಲ್ ಗಾಂಧಿ ಕೇನೊಂದುಲ್ಲೇರಿ ಇನಿ ಕೋಡೆದನ ಕೇನೊಂದುಲ್ಲೇರಿ ರಾಹುಲ್ ಗಾಂಧಿ ಅವಳು OBC ಏರ್ಲಜ್ಜಾನಂದು ಆ ಪುಣ್ಯಾತ್ಮಗೆ ಈ ಜಿಲ್ಲೆಡು ಈ ದೇಶಡು OBC ದಾದ ಅಪ್ಪದಾದ ಅಮ್ಮದಾದ ಆ ಮನುಷ್ಯಾಗ ಮಮ್ಮಿ ಡ್ಯಾಡಿ ಉಂಡ ಬೇತದಾಲ ಸಂಗತಿ ಗೊತ್ತಿಜಿ ಆ ಮನುಷ್ಯಾಗ ಅಂಚಿಂತನ ಮನುಷ್ಯಾಗ OBC ಏರು ಹತ್ತು ಆ ಮನುಷ್ಯಾಗ ದಾದ ಗೊತ್ತುಂಡು ನರೇಂದ್ರ ಮೋದಿ ಒಂಜಿ ಹಿಂದುಳಿದ ವರ್ಗದ ಜನ ಇನಿ ಎನ್ನಿಲೆ ನಮ್ಮ ಆರು ಇಂದು ಮೇರು ಪೂರ ಪನ್ಪ ಹಿಂದುಳಿದ ವರ್ಗ ಜನ ನರೇಂದ್ರ ಮೋದಿ ಪೇಜಾವರ ಸ್ವಾಮೀಜಿ ಎದುರು ಉಂತದ್ದು ಆ ಪ್ರಾಣ ಪ್ರತಿಷ್ಠೆ ಮಲ್ಪಾಯರು ಐನು ಏಲ ಹೈಲೈಟ್ ಮಲ್ಪುಜೇರು ನಮ್ಮ ನರೇಂದ್ರ ಮೋದಿ ನೇರವಾದ ರಾಮನ ಪ್ರತಿಷ್ಠೆ ಮಲ್ತೇರು 500 ವರ್ಷ ಆವಂದನೇನು ರಾಮ ಮಂದಿರದ ನೇನು ಮಲ್ತಿನಾಗ ಮಕ್ಕೊಂಜಿ ಯುಗ ಪ್ರಾರಂಭ ಆನಂದ ಲೆಕ್ಕ ಒಂಜಿಮೇಟು ಪೂರ ಪಂಡನ ಕೆಲಸಲೇನು ಪೂರ ಮಲ್ತನಂಚಿನ ನರೇಂದ್ರ ಮೋದಿ ವರ್ಂಬ ತಿಂಗೊಳ್ಡು ಮುಲ್ಪ ರಾಜ್ಯಡ್ ಡೋಂಗಿ ಸುಳ್ಳು ಗ್ಯಾರಂಟಿ ಕೊರ್ಪ ಅವು ಕೊರ್ಪ ಅಂದು ಪಂಡದ ಬತ್ತನಂಚಿನ ಸಿದ್ದರಾಮಯ್ಯನ ಸರ್ಕಾರ
ಯಾರು ಒಂಜಿ ಸಂಗತಿ ನಿಕ್ಲು ಭಾರಿ ಗಂಭೀರವಾದ ಆಲೋಚನೆ ಮಲ್ಪೋಡು. ಈ ರಾಜ್ಯಡ್ ಯಡಿಯೂರಪ್ಪ ಉಪ್ಪುನಗ ಬೊಮ್ಮಾಯಿ ಉಪ್ಪುನಗ ಹೈನುಗಾರಿಕೆಗೆ ಪ್ರೋತ್ಸಾಹಧನ ಅಂದು 714 ಕೋಟಿ ರೂಪಾಯಿ ಕೊರ್ಪುನೇನ ಮುಕುಲು ಸಿದ್ದರಾಮಯ್ಯ ಸರ್ಕಾರ ಕೊರ್ತಿಜೇರು. ನಮ್ಮ ರಾಜ್ಯಡ್ ರೈತೆ ಸೈಯೊಂದುಲ್ಲೆ ಆತ್ಮಹತ್ಯೆ ಮಲ್ತೊಂದುಲ್ಲೇರು. ರೈತರಿತ್ತಿನಕ್ಲೆ ಗೊತ್ತಾವು ನಮ್ಮ ಕೈಕಂಜಿಲು ತಿನಿಯರ ವ್ಯವಸ್ಥೆ ಇಜ್ಜಂದ ಸೈಯೊಂದುಲ್ಲೇರು. ಅಕ್ಲೆಗೆ 1 ಲಕ್ಷ 2 ಲಕ್ಷ ಕೊರ್ಪುನ ತಾಕತ್ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇಜ್ಜಿ ಕೇರಳಡ್ ಖಾಲಿ ರಾಹುಲ್ ಗಾಂಧಿ ವಯನಾಡು ಉಲ್ಲೇರು ಪನ್ಪುನ ಕಾರಣಗೋಸ್ಕರ ಅವಳು ಮಾವುತಾಗಿ ಕೊರ್ಪುನಿಗೆ ಎಂಕಲ ವಿರೋಧ ಇಜ್ಜಿ ಆಂಡ ಕರ್ನಾಟಕದ ನಿಕ್ಲೆಗೆ ಮೂಲ 15 ಲಕ್ಷ ರೂಪಾಯಿ ಅಡೆ ಕೊರ್ರೆ ತೀರುಂದಾಂಡ ಮುಲ್ತ ಕರ್ನಾಟಕದ ರೈತಗೆ ನಿಕ್ಲೆಗೆ 5 ಲಕ್ಷ 1 ಕೋಟಿ ರೂಪಾಯಿ ಕೊರ್ರೆ ದಾಯ ತೀರುಜಿಂದ ಎಂಕಲ ಪ್ರಶ್ನೆ. ಈ ರೈತ ಮೂಲ ಸೈಯೊಂದುಲ್ಲತೆ ಆಗದಾಗಿ ನಿಕ್ಲು ಕಾಸು ಕೊರ್ಪುನ ಪ್ರಯತ್ನ ಮಲ್ಪುಜಾರು. ನಿಕ್ಲು ಕೇರಳಗೆ ಕೊರ್ಪಾರು. ಕರ್ನಾಟಕದ ರೈತ ಇನಿ ಕಂಗಾಲಾತೆ ಇನಿ ಹೂಳೆತ್ತಾರೆ ವ್ಯವಸ್ಥೆ ಇದ್ದಂತೆ ಕಂಗಾಲಾತಿರು ರೈತರು. ಇನಿ ನಮ್ಮ ಊರದ MLA ಸಮೇತ ಇಡೀ ಕರ್ನಾಟಕದ MLA ನಕ್ಲೆಗೆ 1 ರೂಪಾಯಿದ ಅಭಿವೃದ್ಧಿ ಕೆಲಸಕ್ಕೆ ಕಾಸು ಕೊರಂದು ಉಪ್ಪುನಂಚಿನ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಬಂಡೇರು. 5 ವರ್ಷದ ಬಗ್ಗೆ ಕೈಕಾರು ವೈದ್ಯದ ತಿರ್ತುಪಾಡ್ನಿ ಜನಕಲು ನೆನಪುದಲ್ಲಿ BJP ವೈದ್ಯ ಪಾಡ್ನೆತ್ ಲೋಕಸಭಾ ಚುನಾವಣೆ ನಮ್ಮ ರಾಜ್ಯಡ್ 21 ಸೀಟಲ ಗೆಂದು ಬರೆದಿಲ್ಲ ನಿಕ್ಲು ದಯಬಂಡ ಗ್ಯಾರಂಟಿ ಬಂಡದ 2,000 ರೂಪಾಯಿ ಬಂಡದ ಜನಕ್ಕೆ 2,000 ಕೊರೊಂದು ಇಜ್ಜೇರು. ಕರೆಂಟ್ ಬಿಲ್ ಮೂಜಿ ಪಟ್ಟು ಬರೋದುಂಡು ಬರೋದುಂಡು. ಇನ್ನು ಏರ್ನಾಡಲ ಇಲ್ಲಾಗ 5 kg ಅರಿ ಬರೋದು ನಾನು ಬಂಡ ಅವ್ನು ನರೇಂದ್ರ ಮೋದಿ ದಿನ 5 kg ಇಲ್ಲಿಲ್ಲಡೆ ಅರಿ ಬರ್ಪನು. ಇನ್ನು ಒಂಜಿ ವಿಷಯ 1000 ವಿಷಯ ಸಂಗತಿಲೇನು ಪನ್ಪುನಂಚಿನ ಸಂಗತಿಲುಂಡು. ಒಟ್ಟು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಎಂಚಿನ ಪಂತೆರ ಇನ್ನು ಮಲ್ತು ತೋಜಾಯನಂಚಿನ ನರೇಂದ್ರ ಮೋದಿನ ದುಂಬುದ ದಿನಗಳೇ ಗೆಂದವನಿಗೆ ನಮ್ಮ ಮಾತೆರ್ಲ ಕೆಲಸ ಮಲ್ಪನಂಚಿನ ಕಾರ್ಯಕ್ರಮಗಳಿಗೆ ಎಂಚಿನ ಪೂರ ರಾಜ್ಯದ ಕಾರ್ಯಕ್ರಮ ಕೊರಪೆರ ಇನ್ನು ಪೂರ ಪರಿಪೂರ್ಣವಾದ ಮಲ್ಪುಗಾಂಧಿ ಪನೊಂದು ಅವಕಾಶ ಕೊರ ನಿಕ್ಲೆ ಮಾತೆರೆಗಳ ಅತ್ಯಂತ ಹೃದಯಪೂರ್ವಕ ಧನ್ಯವಾದ ಸಲ್ಲಿಸದೆ ಆಯ್ಕೆ ಇನ್ನು ಜವಾಬ್ದಾರಿ ದತ್ತ ನಂಚಿನ ಮಾದ ಅಧ್ಯಕ್ಷರ ಬಗ್ಗೆ ಇಡೀ ಮಂಡಲದ ಮಾತ ಟೀಮ್ದಾಗಲೇ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಾದೆ ನಾನು ಜಗ್ಗನ್ನ ನನಾದ ಜವಾಬ್ದಾರಿಲೇನು ಕೊರಿಯರಿಗೆ ಅವಕಾಶ ಉಂಡಿರೆಗೆ ಬೋಡಿತನಾದ ಅವಕಾಶ ಉಂಡು. ಏರೆ ಬೆನ್ಪೇರು ಹಾಕ್ಲೇನು ಪೂರ ಮಂಡಲದ ಉಲೈ ನಮ್ಮ ಚಂದ್ರಹಾಸ್ ಪಂಡಿತ ಅವಸರನ ಅಕ್ಲ ಮುಕ್ಲ ಪೂರ ಅಭಿಪ್ರಾಯ ದೇತೊಂದು ಬಾರಿ ಎಡ್ಡ ರೀತಿದ ನನಾತ್ ಜನಕ್ಲಿಗೆ ಅಭಿಪ್ರಾಯ ಒಂಜಿ ಅವಕಾಶ ಕೊರ್ಪಣಂಚಿನ ಪ್ರಯತ್ನ ಇರ್ ಮಲ್ಪ್ಲೇನ್ ಪನೊಂದು ಅವಕಾಶ ಕೊರ್ನ ನಿಕ್ಲೆ ಮಾತೆರೆಗ್ಲ ಧನ್ಯವಾದ ಸಲ್ಲಿಸಾದೆ ಕಡೇಕಾದ ನಿಕ್ಲ ವಿನಂತಿ ಮಲ್ಪುನು ಜರೋಜಾ ಶಾಲೆಡ್ ನಮ್ಮ ಒಂಜಿ ಪೊಂಜು ಅವಲಾಪನಂಚಿನ ಯಥಾ ಸಮಯದ ಅನಾಚಾರ ರಾಮನ ಬಗ್ಗೆ ಕೃಷ್ಣನ ಬಗ್ಗೆ ಮೋದಿನ ಬಗ್ಗೆ ನಮ್ಮ ದೇವರನ ಬಗ್ಗೆ ಗಣಪತಿನ ಬಗ್ಗೆ ನಮ್ಮ ದೇವರನ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ನಮ್ಮ ವಿಚಾರದ ಬಗ್ಗೆ ಬೇತೆ ರೀತಿದ ಆ ಜೋಕುಲಿಗೆ ಬೊಚ್ಚಾದನ ಪಾಠ ಬಂದದು ಆಕ್ಲ ಮನಸ್ಸಿನ ಆಲ್ಮಲ್ತನಂಚಿನ ಟೀಚರ್ನ ವಿರುದ್ಧ ಪಾತ್ರನೇಕ್ ಟೀಚರ್ನ ಅಲ್ಪಡ್ದು ಅಮನಾತ್ ಮಲ್ಪಡೋದು ಪನ್ಪನ ಕಾರಣಗೋಸ್ಕರ ನಮ್ಮ ಭರತ್ ಶೆಟ್ಟರ್ನ ಮಿತ್ತು ನಮ್ಮ ವೇದವ್ಯಾಸ ಕಾಮತೇರ್ನ ಮಿತ್ತು ನಮ್ಮ ಕಾರ್ಪೊರೇಟರ್ನಗ್ಲ ಮಿತ್ತು ಅನಾವಶ್ಯಕವಾದ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕೇಸ್ ಪಾಡ್ದು ಅಕ್ಲ ಮಿತ್ತು ನಮ್ಮ BJPನ ಹಿಂದುತ್ವನ ದಬ್ಬಾಲಿಕೆ ಮಲ್ಪನಂಚಿನ ಕೆಲಸಲೇನು ಕರ್ನಾಟಕದ ಮಲ್ತೊಂದು ನಿಕ್ಲೆಗೆ ಪನ್ನೀರ್ ಹೆಚ್ಚಿಸುವೆ ಅತ್ಯಂತ ಉಗ್ರವಾದಿ ಈ ಒಂಜಿ ಕೇಸ್ ಪಾಡ್ಯನ ಖಂಡನೆ ಮಲ್ಪೆ ಆ ಕೇಸಿನ ನಿಕ್ಲು ಪಿರ ದೆತ್ತಿಜಿಂದಾಂಡ ಎಂಗ್ಲು 1 ವಾರದ ಟೈಮ್ ಕೊಡ್ತಾ ಆ 1 ವಾರದಲ್ಲಿ ಕೇಸಿನ ಬಿನಿ ದೆತ್ತಿಜಿಂದಾಂಡ ಭಾರತೀಯ ಜನತಾ ಪಾರ್ಟಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆದ ಕಾರ್ಯಕರ್ತೆಯರು ಪೂರ ನಮ್ಮ ಜಿಲ್ಲಾಡಳಿತದ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಉಗ್ರವಾಯಿನಂಚಿನ ಹೋರಾಟ ಮಲ್ಪನು ನಿಕ್ಲು ಪೂರೆಲ್ಲ ಆ ಒಂಜಿ ನೇಕ್ ಕೈ ಜೋಡಿಸಾವಡೊಂದು ಈ ಸಂದರ್ಭ ವಿನಂತಿ ಮಲ್ತಂದು ಎನ್ನ ಪಾತ್ರನಂತವೇ ಜೈ ಕನ್ನಡ. ಅದರ ಜೊತೆಗೆ ಪಕ್ಷದ ಗ್ರಾಮ ಸಮಿತಿಯ ಕಾರ್ಯದರ್ಶಿಗಳಾಗಿ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾಗಿ ಜಿಲ್ಲೆಯ ಕಾರ್ಯದರ್ಶಿಯಾಗಿ ಇದೀಗ ಜಿಲ್ಲೆಯ ನೂತನ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದಂಥ ಸತೀಶ್ ಕುಂಪಲ್ ಇವರಿಗೆ ಮಂಗಳೂರು ಮಂಡಲದ BJP ಪರವಾಗಿ ಅಭಿನಂದನಾ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಎಲ್ಲರೂ ಒಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕವಾಗಿ ಮಂಗಳೂರು ಕ್ಷೇತ್ರದ ಮೂಲಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಅವರ ಕಾರ್ಯಕ್ಷೇತ್ರಕ್ಕೆ ಆ ಭಗವಂತನು ಕೂಡ ಸ್ಫೂರ್ತಿಯಾಗಲಿ ಅನುಗ್ರಹವನ್ನು ನೀಡಲಿ ಎನ್ನುವಂಥ ಸದಾಶಯದ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಶುಭವಾಗಲಿ ಸತೀಶನ್ನ. ಮುಂದೆ 3 ವರ್ಷಗಳ ಕಾಲ ಜಿಲ್ಲೆಯಲ್ಲಿ ಈ ಪಕ್ಷವನ್ನ ಸಂಘಟನೆ ಮಾಡುವುದರ ಕೆಲಸದಲ್ಲಿ ಎಲ್ಲ ಗುರು ಹಿರಿಯರ ಆಶೀರ್ವಾದ ನಮಗಿರಲಿ ಎನ್ನುವಂಥ ಮಾತುಗಳನ್ನು ಹೇಳುತ್ತಾ ಅದಕ್ಕೆ ಮುಂದೆ ನಮ್ಮ ನೂತನ ಮಂಡಲ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧಿಕಾರವನ್ನು ಸ್ವೀಕಾರ ಮಾಡಿದಂಥ ಜಗದೀಶ್ ಆಳ್ವ ಕೋತೆಬೆಲೆ ಇವರಿಗೂ ಕೂಡ ಅಭಿನಂದನೆಯನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತೇವೆ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ
ನೂತನ ಅಧ್ಯಕ್ಷರಾಗಿ ಮುಂದೆ 3 ವರ್ಷಗಳ ಕಾಲ ಈ ಒಂದು ಕ್ಷೇತ್ರದಲ್ಲಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುವಂತ ಇವರಿಗೆ ಆ ಭಗವಂತನು ಹಾಗೆ ಗುರುವರಿಯರ ಆಶೀರ್ವಾದ ಇರಲಿ ಎನ್ನುವಂತ ಮಾತುಗಳನ್ನು ಹೇಳುತ್ತಾ ಶುಭವನ್ನ ಹಾರೈಸುತ್ತಿದ್ದೇನೆ. ಇವರಿಗೆ ಕೂಡ ಜೋರಾದ ಚಪ್ಪಳೆಯನ್ನು ತಟ್ಟುವುದರ ಮೂಲಕವಾಗಿ ಅವರನ್ನು ಅಭಿನಂದಿಸೋಣ. ಅಭಿನಂದನೆಗಳು ಜಗದೀಶನ, ಅಭಿನಂದನೆಗಳು. ಅದೇ ರೀತಿ ಕಳೆದ 4 ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿಯನ್ನ ಈ ಒಂದು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಅಧ್ಯಕ್ಷ ಸ್ಥಾನದಲ್ಲಿ ಕಟ್ಟಿ ಬೆಳೆಸಿದಂಥ ಚಂದ್ರಾಸ್ ಪಂಡಿತ್ ಹೌಸ್ ಇವರಿಗೂ ಕೂಡ ಮಂಗಳೂರು ಮಂಡಲದ ವತಿಯಿಂದ ಅಭಿನಂದನೆಯನ್ನ ಮಾಡಲಿಕ್ಕಿದ್ದೇವೆ. ಚಂದ್ರಾಸ್ ಪಂಡಿತ್ ಹೌಸ್ ಅವರು ಕೂಡ ಮಂಗಳೂರು ಮಂಡಲದ ಪರವಾಗಿ ಅಭಿನಂದನೆಗಳು. ಅದೇ ರೀತಿ ನಮ್ಮ ಈ ಒಂದು ಭಾಗದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹಿರಿಯರಾಗಿರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಒಂದು ಶಕ್ತಿಯನ್ನು ನೀಡಿದಂಥ, ಸ್ಫೂರ್ತಿಯನ್ನು ನೀಡಿದಂಥ, ಪ್ರಾಮಾಣಿಕವಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದಂತೆ ಸೇವೆಯನ್ನು ಮಾಡಿದಂಥ ಹಿರಿಯರಾಗಿರ್ತಕ್ಕಂಥ ಸೇಸಪ್ಪ ಟೈಲರ್ ಇವರಿಗೂ ಕೂಡ ಅಭಿನಂದನೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಸೇಸಪ್ಪ ಟೈಲರ್ ಇವರಿಗೂ ಕೂಡ ಮಂಗಳೂರು ಮಂಡಲದ ಪರವಾಗಿ ಅಭಿನಂದನೆಯನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ಅವರು ದಯವಿಟ್ಟು ಅಭಿನಂದನೆಯನ್ನು ನಮ್ಮ ಕಿರು ಅಭಿನಂದನೆಯನ್ನು ಸ್ವೀಕಾರ ಮಾಡಬೇಕು. ಸೀತಾ ಸೇಸಪ್ಪ ಟೈಲರ್ ಇವರಿಗೆ ಶಾಲು ಹಾಗೂ ಹಾರ ಹಾಕಿ ಅವರನ್ನ ಅಭಿನಂದಿಸಬೇಕು. ಅವರ ಆಶೀರ್ವಾದ, ಅವರ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಸೇವೆಗಳು ಕೂಡ ನಮಗೆಲ್ಲರೂ ಕೂಡ ಅನುಕರಣೀಯ, ಮಾದರಿಯಾಗಿರುವಂಥದ್ದು. ಅದರ ಜೊತೆಗೆ ನಮ್ಮ ಕ್ಷೇತ್ರದ ಇನ್ನೋರ್ವ ಬಿಜೆಪಿಯ ಭೀಷ್ಮ ಪಿತಾಮಹ ಅಂತ ಹೇಳುತ್ತೇವೆ, ಸೀತಾರಾಮ್ ಬಂಗೇರ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಮಂಗಳೂರು ಮಂಡಲದ ಪರವಾಗಿ ಅಭಿನಂದನೆಯನ್ನ ಮಾಡಬೇಕು. ಸೀತಾರಾಮ್ ಬಂಗೇರ ಇವರಿಗೆ. ಅದೇ ರೀತಿ ರಾಜೇಶ್ ಶೆಟ್ಟಿ ಶಬರಿ ಕ್ಯಾಟರಿಂಗ್ ಮಂಗಳೂರು ಮತ್ತು ಸಂದೀಪ್ ರೈ ಬೋಳಿಯರ್ ದಯವಿಟ್ಟು ಇವರು ಕೂಡ ವೇದಿಕೆ ಬರಬೇಕು. ನಮ್ಮ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಜಗದೀಶ್ ಆಳ್ವಾರ್ ಅವರಿಗೆ ಅವರು ಅಭಿನಂದನೆ ಮಾಡಲಿಕ್ಕಿದ್ದಾರೆ. ರಾಜೇಶ್ ಶೆಟ್ಟಿ ಶಬರಿ ಕ್ಯಾಟರಿಂಗ್ ಮಂಗಳೂರು ಮತ್ತು ಸಂದೀಪ್ ರೈ ಬೋಳಿಯಾರ್ ಇವರು ನಮ್ಮ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಜಗದೀಶ್ ಆಳ್ವಾ ಕುವೆತಬೆಲ್ ಇವರಿಗೆ ಅಭಿನಂದನೆ ಮಾಡಲಿಕ್ಕಿದ್ದಾರೆ. ಕಾರ್ಯಕ್ರಮದ ಕೊನೆಗೆ ಸಭಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಾಸ್ ಪಂಡಿತ್ ಹೌಸ್ ಅವರು ಸಭೆಯನ್ನು ಉದ್ದೇಶಿಸಿ ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. बोलो भारत माता की, जनता पार्टी की, बोलो भारत माता की, नरेंद्र मोदी जी की, जेपी नड्डा जी की, बोलो भारत माता की. ಕರಿನ 4 ವರ್ಷದ ದುಂಬು ಪಂಡ 21ನೇ ತಾರೀಕು ಫೆಬ್ರವರಿ ತಿಂಗಳು 2020 ಶುಕ್ರವಾರ. ಇನಿ 20ನೇ ತಾರೀಕು ಫೆಬ್ರವರಿ ತಿಂಗಳು ಮಂಗಳವಾರ 2024 ಪಂಡ ಬರುತ್ತಿ 4 ವರ್ಷ ದಿನ ಅಧಿಕೃತವಾದ ಪದಗ್ರಹಣ ಮಾಡ್ತಿನ ದಿನ ಇನಿ ಒಂದು ಭಾರಿ ಕಾಕತಾಳೀಯನ ದಾದ ಗೊತ್ತಿಸಿ ಭಾರಿ ಸಂತೋಷದ ದಿನ ಏನು ಕೊಡತೋನಾಗ ಇನಿಕ್ಕೆ 4 ವರ್ಷ ಬರ್ತ್ಯಾನ್. ಈ ದಿನ ಯಾನು ಪದಗ್ರಹಣ ಜವಾಬ್ದಾರಿನ ಸಂತೋಷಡು ನಮ್ಮ ಜಗದೀಶಾಲರೆ ಬಡ್ದುಕೊರ್ರೆ ಭಾರಿ ಸಂತೋಷ ಅಂಡು ಅವೊಂಜಿ ದೈವದ ಚಾವಡಿಡು ಕೊರತಿಕ್ಕಂಥ ಬಮ್ಮನ ಸಂತೋಷ ಭಾರಿ ಮಹತ್ತರವಾಯಿ ನಾವು ದಯಂದಕೆಂಡ ಈ ಕ್ಷೇತ್ರಕ್ಕೆ 2 ಜನ ಅಧಿಪತಿಗಳು ಒಂಜಿ ಸೋಮನಾಥ ದೇವರಿಂದಂಡ ಏಮೇಟ್ ಇರಾ ಸೋಮನಾಥ ದೇವರಿಗೆ ಸೋಮನಾಥ ದೇವರ ಚಾವಡಿಡು ಈ ಜವಾಬ್ದಾರಿ ಕೊರಂದಂಡ ಆನೆ ಸೋಮೇಶ್ವರ ಸೋಮನಾಥ ದೇವರ ಚಾವಡಿಡು ಅದು ಜವಾಬ್ದಾರಿಯಿಂದ ತೊಂದಂಚಿನ ಭಾಗ್ಯ ಎಂಕ ತೆಗೆದಿತ್ತಂದ್ರೆ ಇನಿ ಈತ್ ಜನತ ನಡುಟು ಈತ್ ಸಂತೋಷಡು ಭಾರಿ ಒಂಜಿ ವಿಶ್ವಾಸಡು ಅರ್ನ ದುಂಬದ ರಾಜಕೀಯ ಜೀವನ ಭವಿಷ್ಯ ಉಜ್ವಲವಾಡುವಮ್ಮನ ಶುಭಾಶಯದೊಟ್ಟಿಗೆ ಜವಾಬ್ದಾರಿನ ಕೊರಿಯರ ಭಾರಿ ಸಂತೋಷಡು ಹೆಮ್ಮೆಡಿ ಯಾನಿ ಜವಾಬ್ದಾರಿ ಕೊರಿಯರ ಭಾರಿ ಸಂತೋಷ ಆಪಣ ಬಂದಲೆ ದಯಂದಕೇಂಡ ಯಾನಿ ಈ ವೇದಿಕೆ ಈತ್ ಉಂತುದು ನಿಖಲನೆದ್ರು ಪಾತಿರೋಡು ನಾಡ ಬುಲೆಪಾಯನ ಕುಲ್ ನಿಕುಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಕುಲ್ಲ
ಪಾರ್ಟಿದ ನಮ್ಮ ಪಕ್ಷದ ಹಿರಿಯ ಕೊಲ್ಲ ಇದೊಟ್ಟಿಗೆ ವಿಶೇಷವಾದ ಹೆಂಗೆ ಸಂತೋಷನ್ನೆಲ್ಲ ಸತೀಶನ್ನೆಲ್ಲ ಬಗ್ಗೆಗಳ ಮಾತ ಚಂದ್ರಶೇಖರ್ ಉಚ್ಚಿಲ ಆದಪ್ಪು ಚಂದ್ರಾಸ್ ಉಲ್ಲಾಲ್ ಆದಪ್ಪು ರವೀಂದ್ರನ್ ಆದಪ್ಪು ಮಾತೆಲ್ಲ ಹೊಂದುದು ಈ ಮಟ್ಟಗೆ ಬುಳೆಯರ ಕರಿನ 4 ವರ್ಷ ತುಂಬ ಅವಕಾಶ ಕೋರ್ನ ಕಾರಣಗೋಸ್ಕರ ಇನಿ ನಾನೊಂಜಿ ಮಾಜಿ ಅಧ್ಯಕ್ಷ ಭವನ ಪುದರ್ನ ಇನಿ ಶಾಶ್ವತವಾದ ಒರಿಯರ ಕಾರಣ ನಿಕುಲಾತರ ಬಂದಿಲ್ಲ ನೆಕ್ಕೋಸ್ಕರ ನಿಕಲ್ನ ಪೂರನ್ನೆಲ್ಲ ತರೆ ತಗ್ಗಾದ ಬರೀ ಬಗ್ಗಾದ ನಿಕ್ಲೆಗೆ ನಮಸ್ಕಾರ ಮನ್ಪರೆ ಅವಕಾಶ ಕೊರಿಯಾರು మరి ಸಂತೋಷ ಆಪುಂಡು ಜವಾಬ್ದಾರಿಯಿಂದ ಬಂಡ ಸುರುಸುರುಕುದ ಸಂತೋಷ ಆಪುಂಡು ಖುಷಿ ಆಪುಂಡು ಜಾಲಿ ಆಪುಂಡು ಅಂಡ ಜವಾಬ್ದಾರಿ ಏತ್ ಜಾಗ್ರತೆ ದತ್ತೊಂದು ಬಂಡ 4 ವರ್ಷದ ಅನುಭವ ಹೆಂಗೆ ಹಿರಿಯಕಲ್ಲ ಮಾರ್ಗದರ್ಶನ ಮಾತ್ರ ಯಾನ್ ಯಶಸ್ವಿ ಯಾರ ಸಾಧ್ಯ ಅಂಡ್ ಅಂಚನೆ ಸಹಕಾರ ಸಹಾಯ ನನ್ನ ದುಂಬುಗಳ ಜಗನ್ನಗಲ ನಿಗಳು ಮಾತಿರಲ್ಲ ಕೊರಡು ಈ ಸಂದರ್ಭ ನಿಕ್ಕಳ ವಿನಂತಿ ಮಲ್ತಂದು ದುಂಬದ ನೆಕ್ಕಲು ನಮ್ಮ ಪಾರ್ಟಿನ ನೆಕ್ ದುಂಬು ಏತ್ ಶಕ್ತಿ ನಮ್ಮ ಹಿರಿಯಕಲು ಏತ್ ಪಾರ್ಟಿನ ಶಕ್ತಿವಂತರಾದ ಕಟ್ಟದ್ಯಾರ ಯಾಕೆಂದ್ರೆ ಈ ವೇದಿಕೆ ಆಜ್ ಜನ ಮಂಡಲ ಆಜತ್ 7 ಜನ ಮಂಡಲ ಅಧ್ಯಕ್ಷರನ್ನ ಹಾಜರೈತದು ಇನ್ನು ಜಗತ್ನಾಗ ಜವಾಬ್ದಾರಿ ಕೊರಂಚಿನ ಈ ವೇದಿಕೆ ಬಾರಿ ಪ್ರಮುಖವಾಗಿ ನಾವು ನಮ್ಮ ಸೀತಾರಾಮನ್ ಪತ್ತಿನ ಚಂದ್ರಾಸ್ ಉಳ್ಳಾಲ್ ಚಂದ್ರಶೇಖರ್ ಉಚ್ಚಿಲ್ ನಮ್ಮ ಮೇಯರ್ ಏನಂಚಿನ ಪ್ರೇಮನ್ನೆ ಚಂದ್ರಾಸ್ ಉಳ್ಳಾಲ್ ಯಾನ್ ಅದೊಟ್ಟಿಗೆ ಒಟ್ಟು 7 ಜನ ಅಧ್ಯಕ್ಷರನ್ನ ಹಾಜರಾತ್ರಿನಿ ಹೊಸ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊರಪನ ಒತ್ತಂದೆ ರಾಜ್ಯದ ನಿಕಟಪೂರ್ವ ಅಧ್ಯಕ್ಷರನ್ನೆಲ್ಲ ನೇತೃತ್ವಡಿ ಜಗನ್ನಾಗ ಜವಾಬ್ದಾರಿ ಕೊಡ್ತುಂಡು ಆ ಜವಾಬ್ದಾರಿ ಬಾರಿ ಶಕ್ತಿವಂತ ಆದ ಕೆಲಸ ಬರೋರಿಗೆ ದೇವರ ಅನುಗ್ರಹ ಮನ್ಪಡು ಪನ್ನೊಂದು ಏನು ವಿಶೇಷವಾದ ಕನಿಷ್ಠ ತಿಂಗಳಿಗೆ ಈ ಅವಕಾಶ ಕೊಡ್ದು 4 ವರ್ಷ ಪಾರ್ಟಿ ನಡಪರ ಅವಕಾಶ ಕೊರನಂಚಿನ ಜಿಲ್ಲದ ಅಧ್ಯಕ್ಷರ ನೆಂಚಿನ ಎಂಕಲ್ನ ಸುದರ್ಶನ್ ಮೂಡಬಿದ್ರೆ ಈ ಸಂದರ್ಭ ಅರೆ ಅಭಿನಂದನೆ ಮಾಡ್ಕೊಡ್ದು ಯಾಕೆಂಡ ಅನೇಕ ಕಾರ್ಯಕ್ರಮವನ್ನು ಕೊಡ್ದು ಎಂಗ್ಲೇನು ಬೆರಿ ಒಟ್ಟದ್ದು ಎಂಗ್ಲೇನು ಬೆರಿ ಪತ್ತದು ಕೆಲಸ ಮನ್ಪಾಡ್ತಿದ್ದಲ್ಲ ಈಗ ಬೋರ್ಡಿತ್ತಿನ ಬೇತ ವ್ಯವಸ್ಥೆಯಲ್ಲಿ ರಾಜ್ಯದ್ದು ಕೊಡ್ತೇವೆ ನಿಮಗೆ ಮೂರ ಕಾರಣ ಏರೋದಕ್ಕೆ ನಮ್ಮ ರಾಜ್ಯದ ಅಧ್ಯಕ್ಷರಾದಿತ್ಯ ನಳಿನ್ ಕುಮಾರ್ ಕಟೀಲ್ ನಮ್ಮ ಸಂಸದ ನಳಿನ್ ಕುಮಾರ್ ಕಟೀಲ್ ಖಂಡಿತವಾಗಲೂ ಎಂಗ್ಲೇ ಒವೇ ಒಂಜಿ ಭಾರತಿಕ ಅಂದ ಲೆಕ್ಕ ಮಾತ ಚುನಾವಣೆ ಇಡ್ಲ ಅಥವಾ ಒವೇ ಪಾರ್ಟಿದ ಕೆಲಸ ಕಾರ್ಯ ಇಡ್ಲ ಮೋದಿ ಬರ್ಪನ ಕಾರ್ಯಕ್ರಮ ಅಥವಾ ಒವೇ ಕಾರ್ಯಕ್ರಮ ಆದವು ಪೂರೈಕಲು ಎಂಗ್ಲೇ ಬೆರಿ ಸಹಾಯ ಮಲ್ತದ್ದು ಇಡೀ ಕಾರ್ಯಕರ್ತರ ಒಟ್ಟು ಮಲ್ತದ್ದು ಮಲಮಲ್ಲ ಕಾರ್ಯಕ್ರಮ ಯಶಸ್ವಿ ಮಲ್ಪರೆ ಸಹಕಾರ ಕೊಡ್ತೀನಿ ಅಂಚೆ ನಳಿನ್ ಕುಮಾರ್ ಕಟೀಲ್ ಈ ಸಂದರ್ಭ ಯಾನು ಖಂಡಿತವಾದ್ರೆ ನೆನಪನ್ಪಡು ಅದಕ್ಕೋಸ್ಕರವಾದ ಇನಿ ಯಾನು ಆಭಾರಿ ಆದಿಲ್ಲ ಅರೆಗೆ ಅದೊಟ್ಟಿಗೆನೆ ಎಂಗಲ ಮಂಡಲಕ್ಕೆ ಪ್ರಭಾರಿ ಆದ ನಮ್ಮ ಕಸ್ತೂರಿ ಕಲ ಬೊಕ್ಕ ಈಶ್ವರ ಕಟೀಲ್ ಬೊಕ್ಕ ರಂದೀಪ್ ಕಾಂಚನ್ 3 ಜನ ಈ ಮಂಡಲಡಿ ಎಂಗಲ ಬಿರವಡು ಹೊಂದದ್ದು ಕೆಲಸ ಕಾರ್ಯಾಲಯಕ್ಕೆ ಸಹಕಾರ ಕೊರ್ನೇರದ ಹತ್ರ ಭಾರಿ ಅಡ್ಡ ರೀತಿಯ ಕೆಲಸ ಕಾರ್ಯ ಮಾಡಲಿಕ್ಕೆ ಅವಕಾಶ ಆಗ್ತಂದ್ರೆ ಅದೊಟ್ಟಿಗೆ ನಾನು ವಿಶೇಷವಾದ ಈ ಸಂದರ್ಭ ಏರೇ ನೆನಪನ್ನು ಪಡಿಕೆ ಯಶವಂತ ಅಮ್ಮೀನ್ ದಯಕೆಂಡ ಎನ್ನ ಆರೋಗ್ಯ ಕರಿನ ಡಿಸೆಂಬರ್ ಹಾಲಾದ 3 ತಿಂಗಳು 4 ತಿಂಗಳದ ಮಟ್ಟ ನಿಂಗೆ ಪಾಡಿದ ಕೆಲಸ ಕಾರ್ಯ ಬಂಗಾಯನ ಪಡ್ತುಡು ಎನ್ನ ಜವಾಬ್ದಾರಿನ ಉಪಾಧ್ಯಕ್ಷರಾದಿದ್ದು ಯಶವಂತ ಅಮ್ಮೀನ್ ಖಂಡಿತವಾಗಲೂ ಯಶಸ್ವಿಯಾದ ನಡಪಾದ್ಯಾರೆ ಅದಕ್ಕೋಸ್ಕರ ಯಾನು ಈ ಸಂದರ್ಭ ನೆನಪನ್ನು ಪಡ ನನ್ನ ಕರ್ತವ್ಯ ಆದುಂಡು ಅಂಚಾದು ಈ ಸಂದರ್ಭ ಯಾನು ಅರೆ ನೆನಪು ಮಾಡ್ದೊಂದಲ್ಲ ಬೊಕ್ಕೊಂದು ವಿಶೇಷ ಸಂಗತಿ ಕೇಂದ್ರ ಕರೆನ ಮಾರ್ಚ್ 22 ತಾರೀಕಿಗೆ ಫೆಬ್ರವರಿ 21 ತಾರೀಕು ಜವಾಬ್ದಾರಿ ತೊಂಡ ಮಾರ್ಚ್ 22 ತಾರೀಕಿಗೆ ಇಡೀ ಪ್ರಪಂಚೊಡೆ ದೇಶೊಡೆ ನಮ್ಮ ಕೊರೋನಾ ಬತ್ತಿನ ಸಂದರ್ಭ ಇಡೀ ನಮ್ಮ ಮಂಡಲಲ್ಲಿ ಕೆಲಸ ಕಾರ್ಯ ಮಲ್ಪರೆ ಭಾರಿ ಒಂದು ಶಕ್ತಿಯನ್ನು ಕೊಟ್ಟಿದ್ದ ಕೇಂದ್ರ ಇಡೀ ನಮ್ಮ 7 ಕ್ಷೇತ್ರ ಇತ್ತಿನ ಹೆಣ್ಮ ಕ್ಷೇತ್ರ ಇತ್ತಿನ ಅಂಚಿನ ಮಾತಾ ಶಾಸಕರಲ್ಲ ಐಟ್ಲ ವಿಶೇಷವಾದ ಹೆಂಗ ಹರೀಶ್ ಪೂಂಜೇರು ವೇದವ್ಯಾಸ್ ಕಾಮತ್ ಡಾಕ್ಟರ್ ಭರತ್ ಶೆಟ್ರ್ ಬಂಟ್ವಾಳ ರಾಜೇಶ್ ನಾಯ್ಕರು ಎಂಜಿಂತಿರ ಆಂಜನೆ ಶ್ರೀನಿವಾಸ್ ಪೂಜಾರ್ಲು ಬೊಕ್ಕ ವಿಶೇಷವಾದ ಈ ಸಂದರ್ಭ ಪ್ರತಾಪ್ ಸಿಂಗ್ ನಾಯ್ಕರನ್ನು ಖಂಡಿತವಾಗಲೇ ಸ್ಮರಣೆ ಮಾಡ್ಕೊಡ್ತಾ ಎಂದಕೇಂಡ ಆ ಸಂದರ್ಭದ ಸರ್ಕಾರ ಒಪ್ಪನಾಗ ಇಡೀ ಕಾರ್ಯಕರ್ತರನ್ನ ಪ್ರತಿ ಒಂದು ಕೆಲಸಗಳ ಬೆನ್ನೆಲುಬು ಅದು ಉಂಟುದು ಒಬ್ಬ ಕೆಲಸವನ್ನು ಆ ಕೆಲಸ ಪೂರೆಲ್ಲ ಸರ್ನ ಶಾಸಕರನ್ನ ನಿಧಿದ ಮೂಲಕವಾದ ಕುಡ್ದು ಇನಿ ಪ್ರತಿ ಗಲ್ಲಿಗಳ ದಾಯಂದಕ್ಕೆ ನಮ್ಮ ಕಾರ್ಯಕರ್ತರಿಗೆ ಒಂಜಿ ಅಭಿಮಾನ ಉಂಟು ಎಂಕಲು ಒಂದು ವೇಳೆ ಮನ್ನದ ಮಾರ್ಗ ನಡ್ಕೊಂಡು ಹೋಗಲ್ಲ ಕಾಂಗ್ರೆಸ್ ಶಾಸಕರನ್ನ ಕಾಸಿಡು ಆ ಕೆಲಸ ಕಾರ್ಯ ಮಲ್ಪನ ಅವಶ್ಯಕತೆ ಹೆಚ್ಚಿ ಪನ್ಪಡ ದೃಷ್ಟಿಡು ನಮ್ಮ ಕಾರ್ಯಕರ್ತರ ಪಣ್ಣಂಜಿನ ಕೆಲಸನ ಪ್ರತಾಪ್ ಸಿಂಗ್ ನಾಯ್ಕರ್ನ ಅನುದಾನ ಮಲ್ಪಾದ ಕೊಡ್ದು ಇಡೀ ಕ್ಷೇತ್ರ ಅಭಿವೃದ್ಧಿಗೆ ಕಾರಣಕರ್ತರ ಪ್ರತಾಪ್ ಸಿಂಗ್ ನಾಯ್ಕರ್ನ ಅಲ್ಲಿ ಸಂದರ್ಭ ನೆನಪು ಮಲ್ಪಡ ಏನವೇನು ಕರ್ತವ್ಯ ಒಂಜಿ ಅವಶ್ಯಕತೆ ಬೋರ್ಡ್ ಇತ್ತಿರುಂಡ ಜಿಲ್ಲೆದ ಸಂಘಟನಾ ಕಾರ್ಯದರ್ಶಿ ನಂಚಿನ ಪ್ರಸಾದ್ ಕುಮಾರ್ ಈ ಸಂದರ್ಭ ನೆನಪನ್ನು ಕೂಡ ನನ್ನ ಕರ್ತವ್ಯ ಅದಕ್ಕೋಸ್ಕರ ಅರೆಲ್ಲ ಈ ಸಂದರ್ಭ ನೆನಪು ಮಲ್ತಂದು ಬೊಕ್ಕ ವಿಶೇಷವಾದ
ಸುನಿಲ್ ಕುಮಾರ್ ಬೊಕ್ಕ ಶ್ರೀನಿವಾಸ್ ಪೂಜಾರಿ ಬೊಕ್ಕ ಸಾಂಗಾರೆಲ್ಲ ಸಂದರ್ಭ ನೆನಪು ಮಾಡ್ತಾರೆ ದಾಯಕೇಂಡ ಕೋಟೆಕಾರ ದುಪ್ಪು ಅತನ ಸೋಮೇಶ್ವರ ದುಪ್ಪು ಅತನಂಡ ಉಳ್ಳಾಳ ದುಪ್ಪು ಈ ಭಾಗದ ನಗರೋತ್ಥಾನದ ಅನುದಾನ ನಂಗೆ ತಿಕ್ಕೊಡಂದ ಅಕಲ್ನ ಆ ಒಂದು ಉಸ್ತುವಾರಿ ಸಮಯ ಅಲ್ಕಲ್ ಕೊರಂಜ ಅನುದಾನ ನೀನು ನಮ್ಮ ಕ್ಷೇತ್ರ ಕಾಂತದ ಅಭಿವೃದ್ಧಿ ಮಾಡಿದ ಅವಕಾಶ ಆತನು ಆ ಮೂಲಕವಾದ ಸೋಮೇಶ್ವರ ಲೈನಿ ನಮ್ಮ ಚುನಾವಣೆ ವಿಜಯ ಗಳಿಸಿದ ಕೋಟೆಕಾರನ ವಿಜಯ ಗಳಿಸಿದ ಅಂಚಾದ ಮಾತಾ ನಮ್ಮ ಹಿರಿಯಕುಲು ನಂಗೆ ಪಾರ್ಟಿಗೆ ಸಹಕಾರ ಕೊರ್ನೆಡ್ದ ಹತ್ರ ಸಂಘಟನೆ ಬರ ಭಾರಿ ಆತ ಸುಲಭ ಆತನು ಅಂಡ ಈ ಮುಕ್ಲಿನ ಮಾತ್ರ ಸಂದರ್ಭ ನೆನಪು ಮಲ್ತಂದು ವಿಶೇಷವಾದ ನೊಟ್ಟಿಗೆ ಬುಗಿಲು ಕೊರ್ನಂಚಿನ ಸಂತೋಷ್ ಕುಮಾರ್ ಬೋಳಿಯ ಸಂದರ್ಭ ವಿಶೇಷವಾದ ನೆನಪು ಮಲ್ತಂದು ಅವಲ ನನೊಂಜಿ ರಾಜಾರಾಮ್ ಭಟ್ರ ಅಂಚನೆ ಪ್ರತಿ ತಿಂಗಳು ಹತ್ರ ಓವಾಂಡ ಒಂಜಿ ವ್ಯವಸ್ಥೆದ ಬಗ್ಗೆ ರಾಜಾರಾಮ್ ಭಟ್ರೆ ಫೋನ್ ಮಾಡ್ತಂದ ತಕ್ಷಣ ಆಯ್ಕೊಂಜಿ ಸ್ಪಂದನೆ ಕೊಡ್ದು ಪಾರ್ಟಿದ ಸಂಘಟನೆಗೆ ಸಹಕಾರ ಕೊಡ್ತೀನಿ ಅಂಚಿನಕ್ಲೆಲ್ಲ ಈ ಸಂದರ್ಭ ನೆನಪು ಮಲ್ತಂದು ವಿಶೇಷವಾದ ಯಾನು ಸೀತಾರಾಮಣ್ಣನ ಈ ಸಂದರ್ಭ ನೆನಪು ಪಡ್ತಾ ಯಾಕೆಂಡ ಅರೆಗೆ ಪಾರ್ಟಿದ ಓಡಾಟ ಅಂಬರ ಶಕ್ತಿ ಇಚ್ಚಿನಲ್ಲ ಎಲ್ಲಾಡು ಕುಲ್ತಲ್ಲ 15 ದಿನ ಕೊರ ಸರಿಯಾದ 2 ವಾರ ಕೊರ ಫೋನ್ ಮಾಡ್ತದ ಅಧ್ಯಕ್ಷರ ಪಾರ್ಟಿದ ಸಂಘಟನೆದ ಕೆಲಸ ಹೆಂಚ ನಡ್ತೊಂದು ಕೇರ್ನಂಚಿನ ಒಂದು ಹಿರಿಯ ನಾಯಕರು ಅರೆಗೆ ಈ ಸಂದರ್ಭ ನಿಜವಾದ್ಲೇ ನನ್ನ ಹೃದಯ ತುಂಬುದೇ ಅರೆಗೆ ಅದರ ಪಾದಸ್ಪರ್ಶ ಮಾಡ್ತದೆ ಅರೆಗೆ ಶಾಸ್ತ್ರಾಂಗ ನಮಸ್ಕಾರ ಮಲ್ಪಡ್ತದೆ ಯಾಕೆಂಡ ಅಂಚಿನಕಲು ಪಾರ್ಟಿ ಕಟ್ಟದ ಇನಿ ಅಕಲ್ನ ಜೀವಮಾನಡು ನಮ್ಮ ದೇಶದ ಪ್ರಧಾನಿ ಅಯೋಧ್ಯೆನ ಪೂರ್ಣ ಮಲ್ತ ಕೊಡ್ದು ಅಕಲಂಚಿನ ಕಾರ್ಯಕರ್ತೆಯರನ್ನ ಮನಸ್ಸಿನ ಗೆಂದಿರತ್ತ ಒಂದು ನಮ್ಮ ಜೀವಮಾನ ತೂಪುನಂಚಿನ ಭಾಗ್ಯತ ಪವನ ಪಾತ್ರ ಅರ್ನಬಾಯ್ಡು ಬಣ್ಣಗ ಅವೇನು ಕೇನ್ನಗ ಏತ್ ಸಂತೋಷ ಆಪಣದ ಕೇಂಡ ಈ ಪರ್ವಕಾಲಡಿ ಪಾಠದ ಜವಾಬ್ದಾರಿ ನಂಗೆ ದಿಕ್ಕನತ್ತ ನಮ್ಮ ಇಟ್ಟು ಇನಿ ಭಾಗ್ಯವಂತಿರ ಪವನ ಪಾತ್ರನ ಪಣೊಂದು ಬೊಕ್ಕ ನೇಡ್ದಾಲ ವಿಶೇಷ ಪಂಡ ದಯಗಂಡ ಕಾರ್ಯಕರ್ತೆಯರ ಕೊರನಂಚಿನ ಸಹಕಾರ ಖಂಡಿತ ಯಾನ್ ಮರಪೆರಚಿ ಇಡೀ 210 ಬೂತುಡ್ಲ 210 ಬೂತ್ ಅಧ್ಯಕ್ಷರಲ್ಲ ಬೂತ್ ಕಾರ್ಯದರ್ಶಿನಕ್ಕಲ್ಲ ಮಾತ ಕಾರ್ಯಕರ್ತೆಯರ್ಲ ಖಂಡಿತವಾದ್ಲ ಪೋಯ್ನಲ್ಪ ಪ್ರೀತಿ ಅರ್ಕದು ತರ್ಕದು ಎಂಗ್ಲೇನು ಎದಕ್ಕೊಂದು ಈಗ ಬೋಡಿತಿನ ಸಹಾಯ ಸಹಕಾರ ಕೊರ್ನೆಡ್ದ ಹತ್ರ ಕರಿನ 4 ವರ್ಷ 3 ವರ್ಷದ ಅವಧಿ ಆಡಲ್ಲ ದಾದನ ಇಂಗ್ಲ ಅವಕಾಶ ಇಂಗ್ಲಿಗೆ ಭಾಗ್ಯ ತೋಜೋಡು ಬೊಕ್ಕಲ್ಲ 1.5 ವರ್ಷ ಜಾಸ್ತಿ ಕೊಡ್ದು ಕೆಲಸಕಾರಲ್ಲಿ ಮನೆ ಬರ ಅವಕಾಶ ಕೊಡ್ದು ಪಾರ್ಟಿ ಇಂಗ್ಲೇನ್ ಈ ಮಟ್ಟಿಗೆ ಬಲೆಪಾದಡಿ ಸಸ್ಸನೆ ಕಡೆ ಬಲ್ನೆಕನೆ ಎಂಗಲ್ ಜವಾಬ್ದಾರಿ ಬುರ್ಚಿಂದತ್ತು ಹೊಸತಕ್ಲೆಗೆ ಅವಕಾಶ ತಿಕ್ಕಂಡು ಐದು ಬೊಕ್ಕ ಪಿರ ಇಂಕ್ಲೆಗೆ ಅವಕಾಶ ಕೊರುವೆ ಬೊಮ್ಮನ ದೃಷ್ಟಿಡು ಸಸ್ಸನ್ನೆ ಬಲ್ನೆಕನೆ ತುಂಬ ದಿನಗಳ ಎಂಕಲು ಒವೇ ರೀತಿದ ಪಾಠದ ಕೆಲಸಗಾರಡಿ ಪಿರಜಾರ ವಿಷಯ ಜವಾಬ್ದಾರಿ ಮಾತ್ರ ಪಿರಜಾರನ ತಂದೆ ಕಾರ್ಯಕರ್ತೆ ಅದು ಇನ್ನು ಹೆಂಚಿನ ಜವಾಬ್ದಾರಿ ಉಂಡ ಈ ಹೆಂಚಿನ ಹಿರಿಯಕುಲು ಎಂಕ್ಲೆ ಪನ್ಪೆರ ಆ ಕೆಲಸನ ಚಾಚು ತಪ್ಪಂದ 24 ಗಂಟೆ 27 ದಿನಲ ಸಂಪೂರ್ಣವಾದ ಪಾರ್ಟಿಗೆ ಸಮಯ ಕೊರ ಎಂಕ್ಲೆ ಏಪಲ ರೆಡಿ ಉಲ್ಲ ಪನ್ಪನ ಪಾತ್ರನ ಪನಂದು 5 ವರ್ಷ ಎಂಕ್ಲೆಗೆ ಪಾರ್ಟಿದ ಜವಾಬ್ದಾರಿ ನಡಪಾಯಿನ ಸಂದರ್ಭ ದಾದಾಂಡಲ ಪಾತ್ರಡಾದುಪ್ಪು ಅದರ ಮನದಿನ ನಿರ್ಧಾರಡಾದುಪ್ಪು ಒವಾಂಡಲ ಒಂಜಿ ವ್ಯತ್ಯಾಸವಲ್ಲ ಆದಿತ್ಯನ ನಾಂಡ ಎಂಗ್ಲೆ ಈಗ ಪೊಡ್ತು ಕ್ಷಮೆನ ಕೊರಲೆ ಪನಂದು ಹಿರಿಯಕುಳಲ್ಲ ಕಿರಿಯಕುಳಲ್ಲ ಕ್ಷಮೆನಕ್ಕೆ ಏನಂದು ಎನ್ನ ಪಾತ್ರನು ಅಂತವೇ ಜೈ ಹಿಂದ್ ಬೋಲೋ ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಾರ್ಟಿ ಕಿ ನರೇಂದ್ರ ಮೋದಿ ಜಿ ಕಿ ಹಾಗೂ ವಿವಿಧ ಮೋರ್ಚಾದ ಅಧ್ಯಕ್ಷ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಅಹರ್ನಿಶಿ ದುಡಿದಂತ ಎಲ್ಲ ಕಾರ್ಯಕರ್ತರಿಗೆ ಮೊದಲಾಗಿ ಧನ್ಯವಾದವನ್ನ ಸಲ್ಲಿಸುತ್ತಾ ಇವತ್ತಿನ ಮಂಡಲದ ನಿಕಟಪೂರ್ವ ಅಧ್ಯಕ್ಷರು ಸಭೆಯ ಅಧ್ಯಕ್ಷರಾದಂಥ ಚಂದಾಸ್ ಪಂಡಿತ್ ಅವರಿಗೆ ಮಂಗಳೂರು ಮಂಡಲ ವತಿಯಿಂದ ಧನ್ಯವಾದಗಳು. ಅದೇ ರೀತಿ ರಾಜ್ಯದ ನಿಕಟಪೂರ್ವ ಅಧ್ಯಕ್ಷರು ಮಂಗಳೂರು ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರಿಗೂ ಕೂಡ ಮಂಡಲದ ಪರವಾಗಿ ಧನ್ಯವಾದಗಳು. ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಸತೀಶ್ ಕುಂಪಲ ಅವರಿಗೂ ಕೂಡ ಮಂಡಲದ ವತಿಯಿಂದ ಧನ್ಯವಾದಗಳು. ಮಂಡಲದ ನೂತನ ಅಧ್ಯಕ್ಷರಾದ ಜಗದೀಶ್ ಕೋಯತ್ವೇಲ್ ಅವರಿಗೂ ಕೂಡ ಮಂಡಲದವರಿಗೆ ಧನ್ಯವಾದಗಳು. ಕ್ಯಾಪ್ಟನ್ ಬಿಜೇಶ್ ಚೌಡ ರಾಜ್ಯ ಕಾರ್ಯದರ್ಶಿಯಾದ ಅವರಿಗೂ ಕೂಡ ಮಂಡಲದ ವತಿಯಿಂದ ಧನ್ಯವಾದಗಳು. ಜಿಲ್ಲಾ ಉಪಾಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉಳಿದಟ್ಟು ಅವರಿಗೂ ಕೂಡ ಮಂಡಲ ಪರವಾಗಿ ಧನ್ಯವಾದಗಳು. ಜಿಲ್ಲಾ ಉಪಾಧ್ಯಕ್ಷರು ಪೂಜಾಪೈ ಅವರಿಗೂ ಕೂಡ ಮಂಡಲ ಪರವಾಗಿ ಧನ್ಯವಾದಗಳು. ನಿಕಟಪೂರ್ವ ಮಹಾಪೌರರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಪ್ರೇಮಾನಂದ್ ಶೆಟ್ಟಿ ಅವರಿಗೂ ಕೂಡ ಮಂಡಲ ಪರವಾಗಿ ಧನ್ಯವಾದಗಳು.